ಎನ್ನ ಪಾಲಗಂದೆಯಾಯಿ ನಿನನ ಸೃಷ್ಟಿ ಮಲ್ತೆನ ನಿನ್ನ ದೃಷ್ಟಿ ಬೋರು ಪಂಡು ಒಂಜಿ ಬೊಟ್ಟು ದೀತೆನ ಎನ್ನ ನಿನ್ನ ಜೋಡಿ ಪಂಡು ಆಯಿ ಸುರುಟೆ ಬರೆತೆನ ನಮ್ಮ ಮದಿಮೆ ದಿನನು ಮಾತ್ರ ದಾಯಗೊಟ್ಟು ಮಲ್ತೆನ ಇನಿದಾನ ನನತ ದಿನದ ಕನತ ನೆನ್ಪು ಸಾರ. ನಮ್ಮ ತುಳುನಾಡಿನ ಹೆಣ್ಮಗಳು ಸಂಗೀತದಲ್ಲಿ ಪ್ರಪ್ರಥಮ ಬಾರಿಗೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡಲಿಕ್ಕೆ ಹೊರಟಿದ್ದಾರೆ. 250 ದಾಸರ ಪದಗಳನ್ನ ಇದಕ್ಕೋಸ್ಕರ ನಾನು ಆಯ್ಕೆ ಮಾಡಿಕೊಂಡು 250 ಹೌದು ನೂತನವಾದಂತಹ ರಾಗ ಸಂಯೋಜನೆ ಮಾಡಿಸಿದ್ದೇನೆ. ಸರ್ ಜೊತೆಗೆ ಹಾಡಿದ್ದು 20 ಇಯರ್ಸ್ ಗ್ಯಾಪ್ ನಲ್ಲಿ ಇರಬಹುದು. ಅದ್ರ ಮೊದಲು ನಾನು ಅವರ ಮುಂದೆ ಒಬ್ಳು ಪಾರ್ಟಿಸಿಪೆಂಟ್ ಆಗಿ ಹಾಡಿದ್ದೆ. ಬೇಸರ ಆದದ್ದು ಅಂತ ಹೇಳಿದ್ರೆ, ಒಂದು ಪ್ರೋಗ್ರಾಮಿಗೆ ಹೊರಡುವಾಗ ನನಗೆ ವಾಯ್ಸ್ ಇಲ್ಲ. ನಂದು ಕಾರ್ಯಕ್ರಮ ಇಟ್ಟಿದ್ರು. ಏನಾಯ್ತು? ಅವ್ರು ತೀರ್ಕೊಳ್ಳುವಾಗ ನನಗೆ ಅವರು ನನ್ನ ಕೈಯಲ್ಲಿ ಒಂದಷ್ಟು ಅವರ ಕಲೆಕ್ಷನ್ ಇತ್ತು ಪುಸ್ತಕಗಳೆಲ್ಲ ನನ್ನ ಕೈಗೆ ಇಟ್ಟು, ನೋಡಮ್ಮ ಇದು ನೀನು ನೀಡ್ಕೊಳ್ಬೇಕು. ನನ್ಗದು ದೊಡ್ಡ ಆಸೆಟ್ ಆಯ್ತು. ಈಗ ಈ ಕಾರ್ಯಕ್ರಮಕ್ಕೆ ನೋಡಿ, ಅವರ ಮುಂದೆ ಅವರು ಅಲ್ಲಿ ವೇದಿಕೆಯಲ್ಲಿ ಇರ್ತಾರೆ, ಅವರ ಸಮ್ಮುಖದಲ್ಲಿ ಅವ್ರು ಹಾಡಿದ ಸೂಪರ್ ಹಿಟ್ ಸಾಂಗ್ಸ್ ಅನ್ನೇ ಹಾಡ್ಬೇಕು ನಾವೆಲ್ಲ. ಮಾರ್ಯಮ್ಮನ ಬುಲ್ಬುಯೇ ಮಹಾಲಕ್ಷ್ಮೀನ ಬುಲ್ಬುಯೇ ಬೊಳ್ಳಿ ಬೊಲ್ಪು ಮೂಡುಂಡುಯೇ ಏಳೂರ್ದ ಗ್ರಾಮಡುಯೇ ಬಂಗಾರದ ಸಿಂಗಾರದ ಸರಪಾಡಿ ಮಾದೇವಿ ನಿಲೆಯಾತಿ ಜಾಗೇಡುಯೇ ಬೊಳ್ಳಿ ಬೊಲ್ಪು ಮೂಡುಂಡುಯೇ. ವೀಕ್ಷಕರು ನಮಸ್ತೆ. ಇವತ್ತಿನ ವಿಶೇಷ ಕಾರ್ಯಕ್ರಮ ನಮ್ಮ ಕುಡ್ಲ ವಾಹಿನಿಯಲ್ಲಿ ತುಳುನಾಡ ಗಾನ ಕೋಗಿಲೆ ಇವತ್ತು ನಮ್ಮ ಜೊತೆ ಇದ್ದಾರೆ. ನಮ್ಮ ತುಳುನಾಡಿನ ಹೆಣ್ಮಗಳೊಬ್ಬಳು ಇದೀಗ ಸಂಗೀತದಲ್ಲಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡಲಿಕ್ಕೆ ಹೊರಟಿದ್ದಾರೆ. ಅಂದರೆ ಬರೋಬ್ಬರಿ 25 ಗಂಟೆಗಳ ಕಾಲ ನಿತ್ಯ ನಿರಂತರವಾಗಿ ದಾಸರ ಪದಗಳನ್ನು ಹಾಡುವ ಮೂಲಕ ಮಹಿಳೆಯೊಬ್ಬರು ಇದೇ ಪ್ರಪ್ರಥಮ ಬಾರಿಗೆ ಈ ಸಾಧನೆ, ಈ ಒಂದು ಐತಿಹಾಸಿಕ ದಾಖಲೆಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಇವರು ಬೇರೆ ಯಾರೂ ಅಲ್ಲ, ನಮ್ಮ ತುಳುನಾಡಿನ ಹೆಮ್ಮೆಯ ಹೆಣ್ಮಗಳು, ನಮ್ಮ ಉಡುಪಿದಾರೆ. ಐತೊಟ್ಟಿಗೆ 25 ವರ್ಷದ ಮ್ಯೂಸಿಕಲ್ ಜರ್ನಿ ಮೇರ್ನ 2000 ಮಸ್ತ್ ಸ್ಟೇಜ್ಡ್ ಮೇರೆ ಸಾಂಗ್ ಪಂತೇರು ತುಳು ಚಲನಚಿತ್ರ ಪನ್ನಾಗ ಐಟು ಭಾರಿ ಮಲ್ಲ ಮಟ್ಟಿಡ್ ಮೇರೆ ಪದ್ಯ ಪಂದು ಮಸ್ತ್ ಅವಾರ್ಡ್ ತಂದೇರು. ಐತೊಟ್ಟಿಗೆ ನಮ್ಮ ತುಳುನಾಡದ ಪೆರ್ಮೆದ ಗಾಯಕಿ ಪನ್ನಗ ಬೆತೇರ್ಲತ್ತು ತುಳುನಾಡ ಗಾನ ಕೋಗಿಲೆ ಪನ್ನಗ ನಮ್ಮ ಸದ್ಯ ಅರೆನೇ ಪನ್ಪ ನೋ ಡೌಟ್ ಎಂಗಳೊಟ್ಟಿಗೆ ಇನಿತ ಕಾರ್ಯಕ್ರಮ ಸಂಗೀತ ಬಾಲಚಂದ್ರ ಮೇಡಮ್ ಉಳ್ಳೇರು. ಆತ್ಮೀಯ ಸ್ವಾಗತ ಮೇಡಮ್. ನಮಸ್ತೆ, ಹೇಗಿದ್ದೀರಿ? ಆರಾಮಲ್ಲ ಮೇಡಮ್? ಆರಾಮಾಗಿದ್ದೀರಿ? ಓಕೆ. ಸಂಗೀತ ಮೇಡಮ್ ಅವರು ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇದ್ದಾರೆ. ಮೊದಲನೇದಾಗಿ ನಾನು ವಿಶ್ ಯು ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಮೇಡಮ್. ಯಾಕೆಂದ್ರೆ ಒಬ್ರು ಮಹಿಳೆಯಾಗಿ ಒಂದು ಹೊಸ ಸಾಧನೆ ಮಾಡಬೇಕು, ಐತಿಹಾಸಿಕವಾಗಿರೋ ದಾಖಲೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ತಾವು ಹೊರಟಿದ್ದೀರಿ. ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ದಟ್. ಮೊದಲನೇದಾಗಿ ಅಂದ್ರೆ 25 ಗಂಟೆಗಳ ಕಾಲ ನಿರಂತರ ಒಂದು ದಾಸರ ಪದಗಳನ್ನ ಆಯ್ಕೆ ಮಾಡಿ ತಾವು ಆಡ್ತಾ ಇದ್ದೀರಿ. ಇವೆಲ್ಲರ ಜೊತೆಗೆ ನಾನು ಮಾತಾಡಬೇಕು. ಆ್ಯಂಡ್ ಇದೇ ಬರುವಂತಹ ಒಂದು ಆಗಸ್ಟ್ ನಮ್ಮ ಭಾನುವಾರದಿಂದ ಸೋಮವಾರದ ತನಕ ಒಂದು 25 ಗಂಟೆಗಳ ನಿರಂತರ, ಅಂದ್ರೆ ಎಷ್ಟು ಬರುತ್ತೆ ಅದು ಮಿನಿಟ್ಸ್? 1500. ಓಕೆ, 1500 ಮಿನಿಟ್ಸ್. ಏನು ಮೇಡಮ್ ಈ ಒಂದು ಸಾಧನೆ ಅಥವಾ ಈ ಒಂದು ಪ್ರಯತ್ನ ವೈ ಅನ್ನುವಂಥದ್ದು ಹೇಗೆ ಮೇಡಮ್? ಒಂದೇದು ಹೇಳಿದ್ರೆ 25 ವರ್ಷಗಳಾಯ್ತು ನಾನು ಸಂಗೀತ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಾ. ನಂತರ ದಾಸರ ಪದಗಳಲ್ಲಿ ಇದುವರೆಗೆ ಯಾರು ಸಹ ಒಂದು ದಾಖಲೆ ಅಂತ ಮಾಡಲಿಲ್ಲ. ಒಂದು 23 ಗಂಟೆ 24 ಗಂಟೆ ಬೇರೆ ಕ್ಷೇತ್ರಗಳಲ್ಲೆಲ್ಲ ಮಾಡಿದ್ದಾರೆ. ಭರತನಾಟ್ಯಂ ಆಗಲಿ ಅಲ್ಲ, ಬೇರೆ ಯಾವುದೋ ಒಂದು ವಿಚಾರವನ್ನು ಇಟ್ಕೊಂಡು ದಾಖಲೆಯನ್ನು ಮಾಡಿರ್ತಾರೆ. ದಾಸರ ಪದಗಳಲ್ಲಿ ಯಾರು ಸಹ ಈ ತನಕ ಮಾಡಲಿಲ್ಲ ಅಂತ ವಿಷಯ ಗೊತ್ತಾದ ತಕ್ಷಣ ನಾನು ಅವ್ರ ಹತ್ರ ಎನ್ಕ್ವೈರಿ ಮಾಡಿದ್ದಕ್ಕೆ, ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಅವ್ರ ಹತ್ರ ಎನ್ಕ್ವೈರಿ ಮಾಡಿದ್ದಕ್ಕೆ ಇದುವರೆಗೆ ಯಾರು ಸಹ ಮಾಡಲಿಲ್ಲ, ಒಬ್ಬರು ಫೀಮೇಲ್ ಸಿಂಗರ್ ಆಗಿ ಯಾರು ಮಾಡಲಿಲ್ಲ ಅಂತ ಗೊತ್ತಾಯಿತು ವಿಷಯ. ಆದ ಕಾರಣ ಅದನ್ನು ನಾನೇ ಮಾಡ್ತೇನೆ ಅಂತ ಹೇಳಿ ಹೊರಟೆ. ಅದನ್ನು ಹೊರತುಪಟ್ಟು ದಾಸ ಸಾಹಿತ್ಯಕ್ಕೆ ತುಂಬ ದೊಡ್ಡ ಹಿಸ್ಟ್ರಿ ಉಂಟು. ಅಂದರೆ ಸುಮಾರು ವರ್ಷಗಳಾಯಿತು, ಒಂದು 500ಕ್ಕಿಂತಲೂ ಹೆಚ್ಚು ವರ್ಷಗಳಾಯಿತು. ಅದಕ್ಕೆ ಒಂದು ಇತಿಹಾಸ ಉಂಟು. ಆಮೇಲೆ ಆ ದಾಸ ಸಾಹಿತ್ಯ ಅಂತ ಹೇಳಿದರೆ ಚಿಕ್ಕ ಮಕ್ಕಳಿಂದ ಹಿಡಿದು
ತುಂಬಾ ಪ್ರಾಯದವರಿಗೂ ಕೂಡ ಅದು ಒಂದು ಬಹಳ ಖುಷಿ ಕೊಡ್ತದೆ ಕೇಳುವಾಗ. ಯಾಕೆ ಹೇಳಿದ್ರೆ ಅದರಲ್ಲಿ ಇರುವಂತಹ ಒಂದು ಸಾಹಿತ್ಯ, ಅದರಲ್ಲಿ ಸರಳ ಸಾಹಿತ್ಯ ಹೇಳ್ಬೋದು. ವೇದ, ಉಪನಿಷತ್ತು, ಮಹಾಭಾರತ, ರಾಮಾಯಣ, ಭಾಗವತ, ಏನೇ ಒಂದು ದೊಡ್ಡ ದೊಡ್ಡ ವೇದಗಳೆಲ್ಲ ಇರಬಹುದು, ಅದನ್ನ ಒಂದು ಪಠಣ ಮಾಡ್ಲಿಕ್ಕೆ ಅಂತೂ ನಮ್ಗೆ ಈ ಜನ್ಮ ಸಾಲುದಿಲ್ಲ ನೋಡಿ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ. ಆದ್ರೆ ದಾಸರೆಲ್ಲ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ಎಲ್ಲಾ ವಿಚಾರಗಳ ಒಂದು ಸಾರವನ್ನ ಅವರ ಒಂದು ಸರಳ ಸಾಹಿತ್ಯದಲ್ಲಿ ಪ್ರತಿಯೊಂದು ಅವರ ರಚನೆಗಳಲ್ಲೆಲ್ಲ ಹಾಕ್ತಾರೆ. ಆಮೇಲೆ ಅದನ್ನ ಬರೀತಾರೆ, ಅದು ಎಲ್ರಿಗೂ ಅದು ಮುಟ್ತದೆ. ಅಂದ್ರೆ ಸರಳ, ಎಷ್ಟು ಸರಳ ಅಂತ ಹೇಳಿದ್ರೆ ಒಂದು ಸಾಮಾನ್ಯ ಮನುಷ್ಯನಿಗೂ ಕೂಡ ಅದು ಅರ್ಥ ಆಗ್ತದೆ. ಓ, ಇದೆಲ್ಲ ವಿಚಾರಗಳೆಲ್ಲ ಇದೆ. ಆಮೇಲೆ ನಮ್ಮ ಜೀವನಕ್ಕೆ ಏನ್ ಬೇಕು ಡಿಸಿಪ್ಲಿನ್ ಎಲ್ಲ, ಅದರಲ್ಲೆಲ್ಲ ಒಂದು ಒಂದು ಚಂದ, ಬಹಳ ಒಂದು ಒಳ್ಳೆಯ ರೀತಿಯ ಸಾಹಿತ್ಯದಲ್ಲಿ ಅವರು ನಮ್ಗೆ ತೋರಿಸಿಕೊಟ್ಟಿದ್ದಾರೆ. ಹಾಗೆ ಆದ ಕಾರಣ ನಾನು ಅದನ್ನೇ ಸೆಲೆಕ್ಟ್ ಮಾಡಿದ್ದು. ಅಂದ್ರೆ ಅದಕ್ಕೆ ಅಂತ ಹೇಳ್ತಾರಲ್ವಾ, ಅಂದ್ರೆ ಒಂದು ಅದಕ್ಕೆ ಟೈಮ್ ಲೈನ್ ಅಂತ ಇಲ್ಲ, ಅದ ಪರಿಧಿ ಅಂತ ಇಲ್ಲ. ಅದು ಆಗ್ತಾನೆ ಉಂಟು, ಎಷ್ಟು ಜನರೇಷನ್ ಇಂದ ಅದು ಬರ್ತಾ ಉಂಟು, ಇನ್ನೂ ಸಹ ನಡೀತಾ ಉಂಟು. ಇನ್ನು ಪುಟ್ಟ ಪುಟ್ಟ ಮಕ್ಕಳು, ಅದು ತೊದಲು ನೋಡಿತಾ ಇರುವ ಮಕ್ಕಳು ಕೂಡ ಅದನ್ನ ದಾಸರ ಪದಗಳನ್ನ ಹಾಡ್ತಾರೆ ಅಲ್ವಾ. ಸೊ ಅದು ಚಾಲ್ತಿಯಲ್ಲಿ ಉಂಟು ಇನ್ನೂ ಕೂಡ. ಆದ ಕಾರಣ ನಾನು ಆಲೋಚನೆ ಮಾಡಿದೆ, ಅಂದ್ರೆ ಇದೇ ಬೆಸ್ಟ್ ಸಬ್ಜೆಕ್ಟ್ ನನಗೆ, ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡಿಗೆ ಇದರಲ್ಲೇ ದಾಖಲೆ ಮಾಡುವ. 250 ದಾಸರ ಪದಗಳನ್ನ ಇದಕ್ಕೋಸ್ಕರ ನಾನು ಆಯ್ಕೆ ಮಾಡಿಕೊಂಡು, ಹೌದು, ನೂತನವಾದಂತಹ ರಾಗ ಸಂಯೋಜನೆ ಮಾಡಿಸಿದ್ದೇನೆ. ಕೆಲವೊಂದು ದಾಸರ ಪದಗಳು ನಾನು ಚಿಕ್ಕವಳಿರುವಾಗ ನನ್ನ ಗುರುಗಳಿಂದ ನಾನು ಕೆಲವೆಲ್ಲ ಕಲ್ತ್ಕೊಂಡದ್ದು ಹಾಡುಗಳೆಲ್ಲ ಇತ್ತು, ದಾಸರ ಪದಗಳೆಲ್ಲ ಇತ್ತು. ಅದರ ಜೊತೆಗೆ ಮಿಕ್ಕುಳಿದ ಹಾಡುಗಳನ್ನು ನಾನು ಆಕಾಶವಾಣಿ ಕಂಪೋಸರ್ ಗುರುರಾಜ್ ಅವರದ್ದು ಸಾಯಿರಾಮ್ ಸ್ಟುಡಿಯೋ ಅಂತ ಮಂಗಳೂರಿನಲ್ಲಿ ಇದು ಉಂಟು, ಸ್ಟುಡಿಯೋ ಉಂಟು, ಅವರ ಬಳಿಯೇ ಇದನ್ನೆಲ್ಲ ಅದಕ್ಕೆ ರಾಗ ಸಂಯೋಜನೆ ಎಲ್ಲ ಮಾಡಿಸಿ ಈ ಕಾರ್ಯಕ್ರಮಕ್ಕೋಸ್ಕರವೇ ಸ್ಪೆಷಲಿ, ಹೌದು, ಅವ್ರ ಹತ್ರ ನಾನು ರಾಗ ಸಂಯೋಜನೆ ಮಾಡಿಸಿ ಈಗ ಇದನ್ನ 23ನೇ ತಾರೀಕು ಕಾರ್ಯಕ್ರಮದಲ್ಲಿ ಹಾಡ್ಲಿಕ್ಕಿದ್ದೇನೆ. ಓಕೆ, ಬ್ಯೂಟಿಫುಲ್. ವಿಶ್ ಯು ಆಲ್ ದ ಬೆಸ್ಟ್ ಮೇಡಮ್ ಒನ್ಸ್ ಅಗೇನ್. ಅಂಡ್ ಎಸ್, ಸಂಗೀತ ಬಾಲಚಂದ್ರ, ನಿಮ್ಮನ್ನ ನಾವು ಬಹಳಷ್ಟು ವೇದಿಕೆಗಳಲ್ಲಿ ನೋಡಿದ್ದೀವಿ, ಬಹಳಷ್ಟು ಅತ್ಯುನ್ನತ ವೇದಿಕೆಗಳು, ಅದ್ಭುತ ವೇದಿಕೆಗಳು, ಆ ವೇದಿಕೆಗಳನ್ನು ನೋಡಿದ್ದೇವೆ. ಸೊ ಹಾಗಿದ್ದಾಗ ಮೇಡಮ್ ಅವರ ಒಂದು ಜರ್ನಿ 19ನೇ ವರ್ಷದಲ್ಲಿ ತಾವು ಬಂದಿರುವಂತದ್ದು ಸಂಗೀತ ಕ್ಷೇತ್ರಕ್ಕೆ ಅಲ್ವಾ? 25 ವರ್ಷಗಳು ಈಗ ಸುದೀರ್ಘವಾಗಿರುವಂತಹ ಒಂದು ಪಯಣ. ಕ್ವಿಕ್ ಆಗಿ ನೋಡಿದಾಗ ಹೇಗಿತ್ತು ಮೇಡಮ್ ತಮ್ಮ ಒಂದು ಬಾಲ್ಯ? ತಾವು ಇಲ್ಲಿ ಅವರು, ತಾವು ಉಡುಪಿಯವರು, ಹೌದು. ಸೊ ಏನ್ ಹೇಳ್ತೀರಿ ತಮ್ಮ ತಂದೆ ತಾಯಿ? ಉಡುಪಿಯಲ್ಲಿ ಹುಟ್ಟಿ ಬೆಳೆದದ್ದು, ಇರುವುದು ಕೂಡ ಉಡುಪಿಯಲ್ಲೇ. ಚಿಕ್ಕಂದ್ಲಿಂದು ಏನು ಅಂತ ಹೇಳಿದ್ರೆ ಮನೆಯಲ್ಲಿ ಸಂಗೀತದ್ದೇ ವಾತಾವರಣ. ತಂದೆಯವರು ಹಾಡ್ತಿದ್ರು, ತಾಯಿಯವರು ಹಾಡ್ತಾರೆ, ಈಗಲೂ ಹಾಡ್ತಾರೆ. ತಂದೆಯವರು ತಾಯಿಯವರು ಇಬ್ರು ಹಾಡ್ತಾರೆ. ಆಮೇಲೆ ನನ್ನ ಅಜ್ಜಿ ಕೂಡ, ಅವರು ಬಹಳ ಅಂದ್ರೆ ತುಂಬಾ ವರ್ಷಗಳ ಕಾಲ ಭಜನೆ, ಹರಿಕತೆ ಎಲ್ಲ ಮಾಡಿದವರು. ಅವರು ಹರಿಕಥಾ ಪ್ರವೀಣೆ ಅಂತಲೇನೆ ಅವರಿಗೆ ಒಂದು ಬಿರುದು ಬಂದಿತ್ತು, ಯಶೋದಮ್ಮ ಅಂತ. ಉಡುಪಿ ಸುತ್ತಮುತ್ತಲು ಎಲ್ಲ ಕಡೆಯಲ್ಲಿ ಸಹ ಅವರ ಬಗ್ಗೆ ಕೇಳಿದ್ರೆ, ಓ ಯಶೋದಮ್ಮನ ಮೊಮ್ಮಗಳ ನೀನು ಅಂತ ಹೇಳ್ತಾರೆ. ಕೆಲವರು ನನ್ನ ಹಾಗೆ ಗುರುತಿಸ್ತಾರೆ. ಹಾಗೆ ಅಂದ್ರೆ ಅಂತಹ ಒಂದು ಅಟ್ಮಾಸ್ಫಿಯರ್ ಅಲ್ಲಿ ನಾನು ಹುಟ್ಟಿದ್ದು ಬೆಳೆದದ್ದು. ಆದ ಕಾರಣ ಏನಾಯ್ತು, ಸಂಗೀತದ ಬಗ್ಗೆ ಒಂಥರ ಒಂದು ಒಲಮೆ ಹಾಗೆ ಹುಟ್ಟಿದ್ದು. ನಂಗೆ ಅದು ಗೋಚರಕ್ಕೆ ಇರಲಿಲ್ಲ, ಬಟ್ ನನಗೆ ಇರುವಂಥ ಇಂಟ್ರೆಸ್ಟ್ ಅನ್ನ ನೋಡಿ ನನ್ನ ತಂದೆ ತಾಯಿದ್ರು ಏನ್ ಮಾಡಿದ್ರು, ಸಂಗೀತಕ್ಕೆ ಒಂದು ಶಾಸ್ತ್ರೀಯ ಸಂಗೀತ ಕಲೀಲಿ ಅಂತ ಹೇಳಿ ನನಗೊಂದು ಗುರುಗಳನ್ನ ಮಾಡಿಕೊಟ್ರು. ಅವರು ವಿದ್ವಾನ್ ಸುರಾಲ್ಜಿ ಪರಮೇಶ್ವರ ಭಟ್. ಅವರಲ್ಲಿ ಸುಮಾರು ವರ್ಷಗಳು ನಾನು ಸಂಗೀತ ಅಭ್ಯಾಸ ಮಾಡಿದೆ. ಮತ್ತೆ ಹಾಗೆ ಮುಂದುವರಿತು. ಶಾಲಾ ಕಾಲೇಜುಗಳಲ್ಲೆಲ್ಲ ನಾನು ಹಾಡುವಂತ ಒಂದು ನನ್ನಲ್ಲಿ ಇರುವಂತ ಟ್ಯಾಲೆಂಟ್ ಅನ್ನ ನೋಡಿ ಇದ್ದ ಕಾಂಪಿಟೇಷನ್ಸ್ಗೆಲ್ಲ ಕಳಿಸ್ತಾ ಇದ್ರು. ಹಾಗೆ ಅದು ಕೂಡ ಮುಂದುವರೆದು ಈಗ ಏನಾಯ್ತು, ನಿತ್ಯೋತ್ಸವ ಅಂತ ಹೇಳುವಂಥದ್ದು ಡಿ ಚಂದನದಲ್ಲಿ ಅವರು ಸುಗಮ ಸಂಗೀತದ್ದು ಸ್ಟೇಟ್ ಲೆವೆಲ್ ಇದು ಮಾಡ್ತಾ ಇದ್ರು, ಕಾಂಪಿಟೇಷನ್ಸ್ ಮಾಡ್ತಾ ಇದ್ರು ಬೆಂಗಳೂರಿನಲ್ಲಿ. ಆಗಾಗ ಅಂದ್ರೆ ಕಾಂಪಿಟೇಷನ್ಗೋಸ್ಕರ ಹೋಗ್ತಾ ಇದ್ದೆ. ಕಾಲೇಜಲ್ಲಿ ಇರುವಾಗಲೇ ಅದು ಕಾಂಪಿಟೇಷನ್ಸಿಗೆ ಹೋಗ್ತಾ ಇದ್ದೆ ನಾನು. ಸ್ಟೇಟ್ ಲೆವೆಲ್ ಅಲ್ಲಿ ಫಸ್ಟ್ ಪ್ರೈಸ್ ಬಂತು ನನಗೆ. ಹಾಗೆ ಅದ್ರ ನಂತರ ನನ್ಗೆ ಎಕ್ಸ್ಪೋಜರ್ ಕೊಟ್ಟದ್ದು ETV ಅದು ತುಂಬಿ ಹಾಡುವುದು. ಅದರಲ್ಲಿ ಕೂಡ ರನ್ನರ್ಸ್ ಅಪ್ ನನಗೆ ಅವಾರ್ಡ್ ಬಂತು. ಹೀಗೆ ಮುಂದುವರೆದು ಮತ್ತೆ ಸುಮಾರು ಜನರಿಗೆ ಗೊತ್ತಾಯ್ತು, ಓ ಇಂಥ ಒಬ್ರು ಗಾಯಕರಿದ್ದಾರೆ, ಇವರನ್ನ ಕಾರ್ಯಕ್ರಮಕ್ಕೆ ಕರೆಸುವ ಹಾಗೆ ಅಂತ ಹೇಳಿ. ಆಮೇಲೆ ಒಂದೊಂದೇ ಪ್ರಾರಂಭ ಆಯ್ತು. ಅಲ್ಲಿಂದ ಬಂದು ನಮ್ಮ ಫಿಲ್ಮ್ ಮೇಕರ್ಸ್, ಡೈರೆಕ್ಟರ್ಸ್, ಮ್ಯೂಸಿಕ್ ಡೈರೆಕ್ಟರ್ಸ್ ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್ ಸರ್, ಆಮೇಲೆ AK ವಿಜಯ್ ಸರ್, ಮತ್ತೆ ಗುರುರಾಜ್ ಅವರದ್ದು ಮ್ಯೂಸಿಕ್ ಡೈರೆಕ್ಷನ್,
ಹಾಗೆ ಚಂದ್ರಶೇಖರ್ ಅಂತ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ. ಹಾಗೆ ಸುಮಾರು ತುಳು ಚಲನಚಿತ್ರಗಳಿಗೂ ಹಾಡಿದೆ. ಅದರಲ್ಲಿ ಕೂಡ ಅವಾರ್ಡ್ಸ್ ಎಲ್ಲ ಬಂತು. ಏನೋ ಒಂದು ಅಂದ್ರೆ ಸಂಗೀತ ಹೇಳುವಂಥದ್ದು ಒಂದು ಧಾರೆಯಲ್ಲಿ ನಾನು ಇದ್ದ ಒಂದು ಹೇಳ್ತಾರಲ್ಲ ಒಂದು ಎಲೆ ಬಿದ್ದ ಹಾಗೆ, ಅದು ಹೇಗೆ ಅದನ್ನ ಕರ್ಕೊಂಡು ಹೋಗ್ತದೆ ನೋಡಿ, ಅದು ಎಲ್ಲಿ ಮುಟ್ಟಿಸ್ತದ ಅದನ್ನ ಅದ್ರೊಟ್ಟಿಗೆ ಅದ್ರ ಜೊತೆಗೇನೆ ಹೋಗ್ತಾ ಇದ್ದೇನೆ ಅದೇ ಟ್ರ್ಯಾಕ್ ಅಲ್ಲಿ. ಬಟ್ ನಿಮ್ಮ ಮೂಲ ಅಂತ ಹೇಳಿದ್ರೆ ಅಜ್ಜಿ ಬಹುಶಃ ಹರಿಕತೆಯಿಂದ ಅಲ್ವಾ? ಅಂದ್ರೆ ಅದನ್ನು ಕೇಳ್ತಾ ಇದ್ದೆ. ಬಟ್ ನಂಗೆ ರಿಯಲ್ ಗೈಡೆನ್ಸ್ ಎಲ್ಲ ಅಂದ್ರೆ ಅವ್ರು ಕೊಡ್ತಾ ಇದ್ರು, ಅವರು ದಾಸರ ಪದಗಳದ್ದೆಲ್ಲ ಅವ್ರು ತುಂಬಾ ಅವ್ರ ಹತ್ರ ಕಲೆಕ್ಷನ್ಸ್ ಇತ್ತು. ಈಗ ನನ್ಗೆ ತುಂಬಾ ಹೆಲ್ಪಿಗೆ ಬಂದದ್ದು ಅಂತ ಹೇಳಿದ್ರೆ ಅವ್ರು ತೀರ್ಕೊಂಡ್ರು. ಅವ್ರು ತೀರ್ಕೊಳ್ಳುವಾಗ ನನ್ಗೆ ಅವರು ನನ್ನ ಕೈಯಲ್ಲಿ ಒಂದಷ್ಟು ಅವರ ಕಲೆಕ್ಷನ್ ಇತ್ತು ಪುಸ್ತಕಗಳೆಲ್ಲ ನನ್ನ ಕೈಗೆ ಇಟ್ಟು, ನೋಡಮ್ಮ ಇದು ನೀನ್ ನೀಡ್ಕೊಳ್ಬೇಕು. ನನ್ಗೆ ಅದು ದೊಡ್ಡ ಆಸೆಟ್ ಆಯ್ತು. ಈಗ ಈ ಕಾರ್ಯಕ್ರಮಕ್ಕೆ ನೋಡಿ ಅವರದು ದಾಸರ ಪದಗಳು ಅದರಲ್ಲಿ ನೀವು ಆಯ್ಕೆ ಮಾಡಿದ್ದೀರಿ ಅಂದ್ರೆ ಅವ್ರು ಕೊಟ್ಟ ಪುಸ್ತಕಗಳೆಲ್ಲ ಅವ್ರದ್ದೆಲ್ಲ ಕಲೆಕ್ಷನ್ಸ್ ಸುಮಾರಿತ್ತು. ಅದು ನನ್ಗೆ ಏನೋ ಒಂದು ಹೇಳ್ತಾರಲ್ಲ ಒಂದು ದೊಡ್ಡ ಆಸೆಟ್ ನನಗೆ. ಅದರಲ್ಲಿ ಇರುವಂತ ದಾಸರ ಪದಗಳೆಲ್ಲ ನಾನು ಅಂದ್ರೆ ತುಂಬಾ ರೇರ್ ಕಲೆಕ್ಷನ್ಸ್ ಇತ್ತು, ಆದ ಕಾರಣ ಅದನ್ನೆಲ್ಲ ಆಯ್ಕೆ ಮಾಡ್ಕೊಂಡೆ. ಅಂದ್ರೆ ಒಂದು ರೀತಿಯಲ್ಲಿ ಎಲ್ಲ ರೀತಿಯಿಂದಲೂ ನನ್ಗೊಂದು ಬ್ಲೆಸ್ಸಿಂಗ್ಸ್ ಎಲ್ಲ. ಹೌದೌದು. ಜೊತೆಗೆ ಸಂಗೀತ ಮೇಡಮ್ ಅವರು ನಮ್ ಜೊತೆ ಇದ್ದಾರೆ ಅಂತ ಬಂದಾಗ ಹೆಸರೇ ಹೇಳುವಂತೆ ಸಂಗೀತ. ಸೊ ಸಂಗೀತ ಮೇಡಮ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ ಅಂತ ಬಂದಾಗ ಸಂಗೀತ ಹಾಡದೆ ಇದ್ರೆ ಹೇಗಿರ್ತದೆ ಅನ್ನುವಂತ ವಿಚಾರ ಬರುತ್ತೆ. ಸೊ ಹಾಗಿದ್ದಾಗ ನಾವು ಕಾರ್ಯಕ್ರಮವನ್ನು ಶುರು ಮಾಡಬೇಕು ನಿಮ್ಮ ಹಾಡಿನ ಮುಖಾಂತರ, ಒಂದು ಗಣಪತಿ ಸ್ತುತಿಯ ಮುಖಾಂತರ. ಓಕೆ ಅಲ್ಲ ಮೇಡಮ್? ಎಸ್ ಖಂಡಿತ. ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾಹನ ಶರಣು ಮೂಷಿಕ ವಾಹನ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ. ಬ್ಯೂಟಿಫುಲ್. ಶರಣು ಸಿದ್ಧಿ ವಿನಾಯಕ, ಒಂದು ಅದ್ಭುತವಾದಂತಹ ಹಾಡು. ಧನ್ಯವಾದಗಳು ಮೇಡಮ್. ಆ ಒಂದು ಕಾರ್ಯಕ್ರಮಕ್ಕೆ ಪಾಸಿಟಿವ್ ವೈಬ್ ಬಂದಿದೆ, ನೋ ಡೌಟ್ ಆ ಒಂದು ವಿಚಾರದಲ್ಲಿ. ಜೊತೆಗೆ ತಮ್ಮ ಒಂದು ಸಂಗೀತ ಜರ್ನಿ, ನಿಮ್ಮ ಹೆಸರೇ ಸಂಗೀತ, ಅದು ನೀವು ಮತ್ತೆ ಇಟ್ಕೊಳ್ಳೋದು ಅಥವಾ ಮೊದಲೇ ಹುಟ್ಟುವಾಗ್ಲಿ ಅದು ಹೇಗೆ ಬರುತ್ತೆ ಆ ರೀತಿ ಅಂದ್ರೆ ಸಂಗೀತ ಅಂತ ಹೇಳಿ? ಹೌದು, ತುಂಬಾ ಜನರು ನನ್ನ ಹತ್ರ ಕೇಳಿದ್ರು. ಅದಕ್ಕೆ ತಂದೆ ತಾಯಂದ್ರು ಒಟ್ಟಿಗಿದ್ರೆ ನಾನು ಇವ್ರ ಹತ್ರ ಕೇಳಿ ಅಂತ ಹೇಳುದು. ಅವ್ರದ್ದು ಒಂದೇ ಉತ್ತರ, ಅವಳು ಹೊಟ್ಟೆಯಲ್ಲಿ ಇರುವಾಗ್ಲೇ ಅವಳು ಅದಕ್ಕೆ ಸ್ಪಂದಿಸ್ತಿದ್ಲು. ನಾನು ಹಾಡ್ತಿದ್ರೆ, ತಂದೆಯವರು ಹೇಳುದು, ನಾನು ಹಾಡ್ತಿದ್ರೆ ಅವಳು ಸ್ಪಂದಿಸ್ತಿದ್ಲು, ಅವಳಿಗೆ ಒಂದು ಅದರಲ್ಲಿ ಅಭಿರುಚಿ ಉಂಟು ಅಂತ ನನಗೆ ಮೊದಲೇ ಗೊತ್ತಿತ್ತು. ಆಮೇಲೆ ಚಿಕ್ಕ ಮಗು ಇರುವಾಗ ಏನಾದ್ರೂ ಹಾಡಿದ್ರೆ ಅಂತೆ ನಾನು ಅಲ್ಲೇ ಮಲಗ್ತಿದ್ದೆ ಅಂತೆ. ಅಂದ್ರೆ ಅಷ್ಟು ಒಂದು ಇನ್ವಾಲ್ವ್ ಆಗ್ತಾ ಇದ್ದೆ ಮ್ಯೂಸಿಕ್ಗೆ ಅಂತ ಹೇಳಿ. ಆದ ಕಾರಣ ಅವಳಿಗೆ ಅದೇ ಹೆಸರು ಇಡ್ಬೇಕಾಯ್ತು, ನಾನು ಅದಕ್ಕೆ ಹೆಸರಿಟ್ಟಿದ್ದೇನೆ ಸಂಗೀತ. ನಿಜವಾಗ್ಲೂ ಯಾಕಂದ್ರೆ ಅವರ ಹಾಡು ಅದ್ಭುತ, ನೋ ಡೌಟ್. ಸಂಗೀತದಲ್ಲೇ ಸಾಧನೆ ಮಾಡ್ತಾ ಇದ್ದಾರೆ, ಅವ್ರ ಹೆಸರು ಕೂಡ ಸಂಗೀತ, ಹೇಗೆ ಅನ್ನುವಂತ ವಿಚಾರಗಳು ಬರುತ್ತೆ ಅಲ್ವಾ? ಸೊ ತಂದೆ ತಾಯಿಯ ಸಪೋರ್ಟ್ ಹೇಗಿತ್ತು ಮೇಡಮ್ ತಮ್ಗೆ? ಆಕ್ಚುಲಿ ಹೇಳಿಕ್ ಹೋದ್ರೆ ನಂದು ಒಂದು ಫೌಂಡೇಶನ್ ಸ್ಟ್ರಾಂಗ್ ಆಗಿದೆ ಅಂತ ಹೇಳಿದ್ರೆ ಅದು ನನ್ನ ತಂದೆ ತಾಯಂದ್ರೆ, ಅವರೇ ಕಾರಣ ಅದಕ್ಕೆ. ಯಾಕೆಂತ ಹೇಳಿದ್ರೆ ಈಗ ನಾನು ಒಂದು ಪುಟ್ಟ ಮಗು, ನನ್ಗೆ ಏನು ಗೊತ್ತಿಲ್ಲ, ಆದ್ರೆ ನನ್ನಲ್ಲಿ ಅವಳು ಅದಕ್ಕೆ ಇದು ಮಾಡ್ತಾ ಇದ್ದಾಳೆ, ಸ್ಪಂದಿಸ್ತಾ ಇದ್ದಾಳೆ ಅಂತ ಹೇಳಿ ಅದಕ್ಕೆ ಒಂದು ಒಳ್ಳೆಯ ಗುರುಗಳು, ಅವರು ಸೆಲೆಕ್ಟ್ ಮಾಡಿದ ಗುರುಗಳಂದ್ರೆ ಅದ್ಭುತ. ಅವರಿಗೆ ಒಂದು ಇರುವಂತಹ ತಾಳ್ಮೆ, ಅವರು ಹೇಳಿಕೊಡುವ ಶೈಲಿ, ಅದೇ ಇದೆಲ್ಲ ಒಂದು ಅವರಿಗೆ ಮೊದಲೇ ಗೊತ್ತಿತ್ತು. ನನ್ನ ತಂದೆಯವರಿಗೆ ಅವ್ರದ್ದು ಪರಿಚಯ ಮೊದಲೇ ಇತ್ತು ನನ್ನ ಗುರುಗಳದ್ದು. ಹಾಗಾಗಿ ಅವರು ಸೆಲೆಕ್ಟ್ ಮಾಡಿದ ಗುರುಗಳಂದ್ರೆ ಅವರ ಅನುಗ್ರಹದಿಂದಾಗಿ ಇಷ್ಟು ಅಂದ್ರೆ ನನ್ನ ಫೌಂಡೇಶನ್ ಸ್ಟ್ರಾಂಗ್ ಆಯ್ತು. ಮತ್ತೆ ಎಲ್ಲ ರೀತಿಯಿಂದಲೂ ಅಂದ್ರೆ ಈಗ ಸಂಗೀತಕ್ಕೆ ಏನು ನನಗೆ ಏನಾದರೂ ಅಭ್ಯಾಸ ಮಾಡಬೇಕು ಅದಿದು ಅಂತಾದರೆ ಅದಕ್ಕೆಲ್ಲ ಬೇಕಾಗುವಂತಹ ಒಂದು ಸವಲತ್ತುಗಳು ಎಲ್ಲ, ಅದು ಹೆಲ್ತ್ ವೈಸ್ ಆಗಿರಬಹುದು, ಅಲ್ಲ ಅದು ಟೈಮ್ ಮ್ಯಾನೇಜ್ಮೆಂಟ್ ಅದಿದೆಲ್ಲ ತಂದೆ ತಾಯಿಂದ್ರೆ ಎಲ್ಲ ನೋಡ್ಕೊಳ್ಳೋದು. ನಾನೇನಾದ್ರೂ ಅಭ್ಯಾಸ ಮಾಡ್ತಾ ಇದ್ದೇನೆ ಹೇಳಿದ್ರೆ ಒಂದು ಸ್ವಲ್ಪ ಕೂಡ ಡಿಸ್ಟರ್ಬ್ ಮಾಡೋದಿಲ್ಲ. ಅಲ್ಲ ಏನಾದ್ರೂ ನಾನು ಸ್ವಲ್ಪ ಇದಾಗ್ತಾ ಇಲ್ಲ ನನ್ನಿಂದ ಇದು ಮಾಡಿ, ಇಲ್ಲ ನೀನು ಕೂತ್ಕೊ, ನಾನು ಸಹ ಕೂತ್ಕೊಳ್ತೇನೆ ಪ್ರಾಕ್ಟೀಸಿಗೆ ಅಂತ ಹೇಳಿ ನನ್ನ ಜೊತೆಗೆ ಕೂತು ಅವ್ರು ನನಗೆ ತುಂಬಾ ಪ್ರೋತ್ಸಾಹ ಕೊಡ್ತಾ ಇದ್ರು. ಈಗಲೂ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ, ಈಗಲೂ ಸಪೋರ್ಟ್ ಮಾಡಿ. ಎಲ್ಲಿ ಉಡುಪಿ ಆಸುಪಾಸು ಎಲ್ಲಿ ಕಾರ್ಯಕ್ರಮ ಇದ್ರು ಕೂಡ ನನ್ನ ಕಾರ್ಯಕ್ರಮ ಉಂಟು ಅಂತ ಗೊತ್ತಾದ್ರೆ ಅಲ್ಲಿಗೆ ಬರ್ತಾರ ಅವರು. ಒಂದು ಕ್ಷಣ ಬಂದು ನೋಡಿ ಕಾರ್ಯಕ್ರಮ
ಕಾರ್ಯಕ್ರಮ ಮುಗಿಯೋದ್ರೊಳಗೆ ಬಂದು ನನ್ನ ಹತ್ರ ಮಾತಾಡಿಸಿ ಹೋಗುದು ಅಲ್ಲ. ಹಾ, ಕೊನೆ ತನಕ ಇದ್ದು ಕೆಲವೊಮ್ಮೆ ಈಗ ಏನಾಗಿದೆ ಮೊಬೈಲ್, ಮೊದಲೆಲ್ಲ ಮೊಬೈಲ್ ಇರಲಿಲ್ಲ. ಹಾ, ಈಗ ಮೊಬೈಲ್ ಶೂಟಿಂಗ್ ಮಾಡಿ ಅವರು ಮತ್ತೆ ಮನೆ ಹೋಗಿ ಎಲ್ಲ ಕೇಳುದೆಲ್ಲ ಹೌದು. ಹಾಗೆ ಸಪೋರ್ಟ್ ತುಂಬಾ ಇದೆ, ತುಂಬಾ ಅಂದ್ರೆ ತುಂಬಾ ಸಪೋರ್ಟ್. ತಂದೆ ತಾಯಿ ಹೆಸರು ಮತ್ತೆ ಎಷ್ಟು ಜನ ಮಕ್ಕಳು ಮೇಡಮ್ ತಾವುಗಳು? ನನ್ನ ತಂದೆಯವರ ಹೆಸರು ಕೆ ವೇದವ್ಯಾಸ ಪುರಾಣಿಕ್, ತಾಯಿ ಗೀತಾ ವಿ ಪುರಾಣಿಕ್. ನನ್ಗೊಬ್ಳು ಅಕ್ಕ, ಅವರು ವಿನೋತಾ ವಿಠಲಾಚಾರ್ಯ ಅಂತ ಪೂನಾದಲ್ಲಿ ಇರೋದು. ಹೆಣ್ಮಕ್ಳು ಇಲ್ಲ, ನನ್ಗೊಬ್ಳು ತಂಗಿ ಇದ್ದಾಳೆ, ಅವಳು ಅಮಿತಾ ಪುರಾಣಿಕ್, ಅವಳು UK ಅಲ್ಲಿ ಇದ್ದಾಳೆ. ಮೂವರಲ್ಲಿ ತಾವು ಸಂಗೀತದಲ್ಲಿ ಸಾಧನೆ ಮಾಡ್ತಾ ಇದ್ದೀರಿ. ಓಕೆ, ಜೊತೆಗೆ ಈಗ ಒಂದು ಫೋಟೋ ಬರ್ತಾ ಇದೆ ಮೇಡಮ್. ಎಸ್, ಇದು ನಡುವಲ್ಲಿ ಬಹುಶಃ ಪದ್ಯ ಹೇಳುವವರು ತಾವೇ ಅಲ್ವಾ? ಎಸ್, ಏನ್ ಹೇಳ್ತೀರಿ, ಇದು ಯಾವಾಗದ್ದು? ಇದು ಕನಕದಾಸ ವಾದ್ಯರಾಜೋತ್ಸವ ಅಂತ ಪ್ರತಿ ವರ್ಷ ಉಡುಪಿಯ MGM ಕಾಲೇಜಿನಲ್ಲಿ ನಡೀತದೆ. ಅಲ್ಲಿ ಕನಕದಾಸರದ್ದು ರಚನೆಗಳು ಮತ್ತೆ ವಾದ್ಯರಾಜರ ರಚನೆಗಳದ್ದು ಸಂಗೀತ ಸ್ಪರ್ಧೆಗಳು. ಹಲವು ವರ್ಷಗಳಿಂದ ಅದನ್ನ ಮಾಡ್ತಾರೆ, ಈಗಲೂ ಮಾಡ್ತಾ ಇದ್ದಾರೆ. ಹಲವಾರು ಪ್ರತಿಭೆಗಳಿಗೆ ಅವರು ವೇದಿಕೆ ಒದಗಿಸಿ ಕೊಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ಅಂತ ಹೇಳಿದ್ರೆ ಅವರದ್ದು ಒಂದು ಸಮಾರೋಪ ಟೈಮ್ನಲ್ಲಿ ಯಾರು ವಿಜೇತರಾಗಿರ್ತಾರೆ ಅವರಿಂದ ಒಂದು 3-4 ಕೀರ್ತನೆಗಳನ್ನ ಹಾಡಿಸ್ತಾರೆ ಅವರು. ಅದಕ್ಕೆ ಪಕ್ಕವಾದ್ಯ ಎಲ್ಲ ಅವರೇ ಒದಗಿಸಿ ಕೊಡ್ತಾರೆ. ಅವರು ಮೃದಂಗದಲ್ಲಿ ಹರ್ಷ ಸಾಮಗ ಅಂತ, ಅವರು ಆಗ MGM ಕಾಲೇಜ್ನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ರು. ಹಾರ್ಮೋನಿಯಂನಲ್ಲಿ ನನ್ನ ಅಕ್ಕನೇ ಕೂತಿದ್ದು ನನಗೆ ಶ್ರುತಿಗೆ, ವಿನುತಾ ಅವರು. ವಿಶೇಷ ಏನು ಅಂತ ಹೇಳಿದ್ರೆ ನಾನು ಮತ್ತೆ ನನ್ನ ಅಕ್ಕ ನಾವು ಜೊತೆಗೆ ಸಂಗೀತ ಅಭ್ಯಾಸ ಮಾಡಿದ್ದು. ಅಂದ್ರೆ ಮೊದಲು ನನ್ನ ಅಕ್ಕನನ್ನ ಅವರು ಸಂಗೀತಕ್ಕೆ ಸೇರಿಸಿದ್ರು. ನಾನ್ ಸುಮ್ನೆ ಅವಳೊಟ್ಟಿಗೆ ಹೋಗಿ ಸುಮ್ನೆ ಕೂತ್ಕೊಳ್ಳೋದು, ಕೇಳೋದು, ಸುಮ್ನೆ ಹಾಡೋದು, ಹಾಗೆ ಇಲ್ಲ. ಅಂದ್ರೆ ಮಾಸ್ಟ್ರಿಗೆ ಗೊತ್ತುಂಟು, ಅವರು ಎಂತ ಹೇಳ್ತಾ ಇರ್ಲಿಲ್ಲ, ಫೋರ್ಸ್ ಮಾಡ್ತಾ ಇರ್ಲಿಲ್ಲ ನನ್ನ ಹತ್ರ. ನೀನ್ ಅದನ್ನ ಹಾಡ್ಬೇಕು, ಇಷ್ಟ ಹಾಡ್ಬೇಕು, ಹಾಗೆ ಹಾಡ್ಬೇಕು, ಏನು ಅದಕ್ಕೆ ನನ್ಗೆ ಏನು ಫೋರ್ಸ್ ಮಾಡ್ತಾ ಇರ್ಲಿಲ್ಲ. ಯಾಕೆ ಹೇಳಿದ್ರೆ ನಾನು ಕೇಳಿ ಬೇರೆಯವರಿಗೆ ಹೇಳಿ ಕೊಟ್ಟದನ್ನು ಸಹ ಕೇಳಿ ನಾನು ಅದನ್ನ ಹಾಡಿ ತೋರಿಸ್ತಾ ಇದ್ದೆ ಹಾಗೆ. ಆದ್ರೆ ನನ್ನ ಅಕ್ಕ ಅಭ್ಯಾಸ ಮಾಡುವಾಗ ನಾನ್ ಸಹ ಹೋಗಿ ಅವಳೊಟ್ಟಿಗೆ ಕೂತ್ಕೊಳ್ಳೋದು, ಅಭ್ಯಾಸ ಮಾಡುದು. ಅವಳು ಸಹ ಒಳ್ಳೆ ಗಾಯಕಿ, ಆಕ್ಚುಲಿ ಅವಳು ಕಂಟಿನ್ಯೂ ಮಾಡ್ಲಿಲ್ಲ, ನಾನು ಅದನ್ನ ಒಂದು ವೃತ್ತಿಯಾಗಿ ತಗೊಂಡೆ. ಇದು ಎಷ್ಟನೇ ವರ್ಷ ಆಗಿರ್ಬೋದು ತಮ್ಗೆ? ಇದು ಸಾಧಾರಣ ಒಂದು 8 ಅಥವಾ 10 ವರ್ಷ ಆಗಿರ್ಬೋದು. 8 ಅಥವಾ 10 ವರ್ಷ ಆವಾಗ್ಲೇ ತಾವು ಬಂದಿದ್ದೀರಿ? ಅದ್ರ ಮೊದ್ಲಿಂದ ಇಲ್ಲಿ ಹಾಗಾದ್ರೆ ವಿನ್ನರ್ ಆಗಿದ್ದೀರಿ ತಾವು? ಇದು ವಿನ್ನರ್. ವಿನ್ನರ್ ಆದಕ್ಕೆ ಹಾಡು. ಓಕೆ. ನೀವು ಫಸ್ಟ್ ಸ್ಟೇಜ್ ಯಾವಾಗ, ಎಷ್ಟನೇ ವರ್ಷದಲ್ಲಿ ಫಸ್ಟ್ ಸ್ಟೇಜ್ ಹತ್ತಿರುವಂತದ್ದು? 6 ವರ್ಷವಾ? ಇಲ್ಲ, 6 ವರ್ಷ ಅಲ್ಲ, ಸಾಧಾರಣ ಒಂದು 7-8 ವರ್ಷ ಆಗುವಾಗ ಉಡುಪಿಯಲ್ಲಿ ಹೆಚ್ಚಾಗಿ ಇವರು ಪುತ್ತೂರು ನರಸಿಂಹ ನಾಯಕ್ ಅವ್ರದ್ದು ಪ್ರೋಗ್ರಾಮ್ಸ್ ಎಲ್ಲ ನಡೀತಾ ಇತ್ತು. ಆಗ ನನ್ನ ಅಜ್ಜಿ ಇಲ್ದಿದ್ರೆ ನನ್ನ ಮಾವ, ಸೋದರ ಮಾವ, ಅವರು ಕಿಶೋರ್ ಕುಮಾರ್ ಅಂತ, ಅವರು MC ಎಲ್ಲ ಮಾಡ್ತಾ ಇದ್ರು. ಹಾಗೆ ಪುತ್ತೂರು ನರಸಿಂಹ ನಾಯಕ್ ಸರ್ ಪ್ರೋಗ್ರಾಮಿಗೆಲ್ಲ ಅವರು ಆಂಕರಿಂಗ್ ಮಾಡ್ತಾ ಇದ್ರು. ಹೀಗೆ ಅವರು ರಿಕ್ವೆಸ್ಟ್ ಮಾಡಿದ್ರು, ಹೀಗೆ ನನ್ನ ಒಂದು ಅಕ್ಕನ ಮಗಳು ಚಂದ ಹಾಡ್ತಾಳೆ, ಅವಳಿಗೊಂದು ಅವಕಾಶ ಕೊಡಬೇಕು ಅಂತ ಹೇಳಿ. ಆಗ ಅವರು ಹಾಡ್ತಾ ಪ್ರೋಗ್ರಾಮ್ ನಡುವೆ ನನ್ನನ್ನು ಅವರು ಕರೆಸಿ 1-2 ಕೀರ್ತನೆಗಳನ್ನು ಹಾಡು ಅಂತ ಹೇಳಿ. ಹೌದು, ಅದು ಬಹಳ ಒಳ್ಳೆ ಅನುಭವ ನನಗೆ. ಅಲ್ಲಿಂದ ಶುರು ಆಯ್ತು ಹಾಗಾದ್ರೆ ಫಸ್ಟ್ ವೇದಿಕೆ? ಅಲ್ಲಿಂದ ಆಗಿರಬಹುದು, ಮತ್ತೆ ನೆನಪಿರಲ್ಲ ಅಲ್ವಾ? ಅಂದ್ರೆ ಅದು ಪರ್ಫಾರ್ಮೆನ್ಸ್ ಅಂತ ಅಲ್ಲ, ನಮ್ಗೊಂದು ಅವಕಾಶ, ವೇದಿಕೆಯಲ್ಲಿ ಅವಕಾಶ, ಅಲ್ಲಿಂದ ಜರ್ನಿ ಶುರು ಆಗಿದೆ ಅಲ್ವಾ ಮೇಡಮ್? ಓಕೆ. ಜೊತೆಗೆ ತಂದೆ ತಾಯಿ ಅವರ ಪ್ರೋತ್ಸಾಹ ಕೂಡ ಬಹಳಷ್ಟಿದೆ. ಸೊ ಸಾಧನೆ ಮಾಡ್ಬೇಕಂದ್ರೆ ಅವರ ಪ್ರೋತ್ಸಾಹ ಬೇಕೇ ಬೇಕು ನೋಡೋಣ ಒಂದು ವಿಚಾರದಲ್ಲಿ. ಮತ್ತೊಂದು ಹಾಡು ಕೇಳುವಂತಹ ಸಮಯ. ಯಾವ ಹಾಡು ಹಾಡ್ತೀರಾ ಮೇಡಮ್? ತುಳು ಭಕ್ತಿ ಗೀತೆ, ಮಾರಿಯಮ್ಮಂದು. ಮಾರಿಯಮ್ಮ ದೇವರದು. ಓಕೆ, ನಮ್ಮ ತುಳುನಾಡಲ್ಲಿ ಬಾರಿ ಫೇಮಸ್ ಅದು ಉರುವ ಮಾರಿಯಮ್ಮ ದೇವರು. ಅವರ ಭಕ್ತಿ ಗೀತೆಯನ್ನ ಸಂಗೀತ ಮೇಡಮ್ ಅವರು ಹಾಡಿರುವಂತದ್ದು. ಎಸ್, ತಮ್ಮ ಧ್ವನಿಯಲ್ಲಿ ಈಗ. ಎಸ್ ಮೇಡಮ್. ನೀರೆ ಕರೆತಾ ಭೂಮಿಡ ತಾರೆ ಬಾರೆ ಬುಲೆಟ್ ಮಾದೇವಿನ ಬುಲ್ಬುಯೇ ಜಿನಸು ತೆನಸು ದಲ್ಪ ಕನಸಡ ಮನಸಡ ಮಾದೇವಿನ ಬುಲ್ಬುಯೇ ಮಾರ್ಯಮ್ಮನ ಬುಲ್ಬುಯೇ ಮಾಲಕ್ಷ್ಮೀನ ಬುಲ್ಬುಯೇ ಬುಳ್ಳಿ ಬೊಲ್ಪು ಮೂಡುಂಡುಯೇ ಏಳೂರ್ದ ಗ್ರಾಮುಡುಯೇ ಬಂಗಾರದ
ಪಾಡಿ ಮಾದೇವಿ ನಿಲಯಾತಿ ಜಾಗೇಡೆಯೇ ಬುಳ್ಳಿ ಬೊಲ್ಪು ಮೂಡುಂಡುಯೇ. ಒಂದು ಪಾಸಿಟಿವ್ ವೈಬ್ರೇಷನ್ ನೋಡೋಟ ಒಂದು ವಿಚಾರದಲ್ಲಿ ಉರುವ ಮಾರಿಯಮ್ಮನ ಹಾಡು, ಜೊತೆಗೆ ಶರಣು ಸಿದ್ಧಿ ವಿನಾಯಕ ಹಾಡನ್ನ ಹಾಡಿದ್ರಿ. ಅದು ಕೂಡ ನಮ್ಮ ಬಹಳಷ್ಟು ಟ್ರೆಂಡ್ ಸೆಟ್ ಮಾಡಿರುವಂತಹ ಒಂದು ಹಾಡು. ಅದನ್ನ ಬಹಳಷ್ಟು ಮಹಿಳೆಯರು, ಫಿಮೇಲ್ ಸಿಂಗರ್ಸ್ಗಳು ಅದನ್ನ ಹಾಡ್ತಾರೆ. ಶರಣು ಸಿದ್ಧಿ ವಿನಾಯಕ, ಏನ್ ಹೇಳ್ತೀರಾ ಮೇಡಮ್ ಈ ಹಾಡು? ವಿಶೇಷ ಅಂತ ಹೇಳಿದ್ರೆ ಆ ಸಾಂಗ್ ರಿಲೀಸ್ ಆದ ನಂತರ ನಾನು ನನ್ನ ಕಾರ್ಯಕ್ರಮದಲ್ಲಿ ಹಲವಾರು ವೇದಿಕೆಗಳಲ್ಲಿ ಹಾಡ್ತಾ ಇದ್ದೆ. ಹೆಚ್ಚಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ಯಾವುದೇ ಒಂದು ಸುಗಮ ಸಂಗೀತ ಕಾರ್ಯಕ್ರಮ ಇರ್ಬೋದು, ಅಲ್ಲ ಆರ್ಕೆಸ್ಟ್ರಾ ಪ್ರೋಗ್ರಾಮ್ಸ್ ಇರಬಹುದು, ಅಲ್ಲೆಲ್ಲ ಮೇಲ್ ಸಿಂಗರ್ಸೇ ಮೊದಲಿನ ಗಣಪತಿ ಸ್ತುತಿಯನ್ನ ಮಾಡೋದು. ಅಂದ್ರೆ ಅದೊಂದು ರೂಢಿ ಅಂತ ಆಗಿ ಹೋಗಿತ್ತು. ಮೇಲ್ ಸಿಂಗರ್ಸೇ ಹೋಗಿ ಹಲವಾರು ಗಣಪತಿ ಲೀಡ್ ತಗೊಳ್ತಾರೆ, ಹಾಗೆ ಮಾಡ್ತಾರೆ. ನಾನು ಈ ಹಾಡನ್ನ ಹಾಡಿ ಒಂದು ಸ್ವಲ್ಪ ಪ್ರಚಾರಕ್ಕೆ ಬಂತು ಅಂತ ಆಗುವಾಗ ಏನಾಯ್ತು ಅಂತ ಹೇಳಿದ್ರೆ, ಈಗಿನ ಉದಯೋನ್ಮುಖ ಗಾಯಕಿಯರು ಅದನ್ನ ಆಯ್ಕೆ ಮಾಡ್ಕೊಂಡ್ರು. ಫಸ್ಟ್ ಸಾಂಗ್ ನಾವೇ ಹಾಡ್ತೇವೆ. ಪ್ರತಿಯೊಂದು ಈಗ ನಾನು ಕೇಳಿದ ಒಂದು ಸಂದರ್ಭ ನೋಡಿದ್ರೆ, ಪ್ರತಿಯೊಂದು ವೇದಿಕೆಗಳಲ್ಲಿ ಸಹ ಫಿಮೇಲ್ ಸಿಂಗರ್ಸ್ ಶರಣ ಸಿದ್ಧಿ ವಿನಾಯಕನೇ ಹಾಡಿ ಪ್ರೋಗ್ರಾಮ್ ಸ್ಟಾರ್ಟ್. ಅಲ್ವಾ? ಹೌದು. ಅದನ್ನ ಇವರು ಗುರುರಾಜ್ ಅವರೇ ಕಂಪೋಸ್ ಮಾಡಿ ಕೊಟ್ಟದ್ದು ನನಗೆ. ಅದರಲ್ಲಿ ಆವಾಗ ಅಂದ್ರೆ ಸಿಡಿ ಟೈಮ್ನಲ್ಲಿ 8 ದಾಸರ ಪದಗಳಿಗೆ ಅವರು ಬಹಳ ಅದ್ಭುತವಾಗಿ ರಾಗ ಸಂಯೋಜನೆ ಮಾಡಿದ್ರು. ಅದರಲ್ಲಿ ಫಸ್ಟ್ ಸಾಂಗ್ ಇದು ಶರಣ ಸಿದ್ಧಿ ವಿನಾಯಕ. ಅದು ಏನೋ ಒಂದು ಹಿಸ್ಟ್ರಿ ಮಾಡಿತ್ತು. ಎಷ್ಟು ಖುಷಿ ಅಲ್ವಾ? ಯಾಕಂದ್ರೆ ನಾವು ಒಂದು ಹಾಡನ್ನ ಹಾಡ್ತೀವಿ, ಸ್ಟಾರ್ಟ್ ಮಾಡ್ತೀವಿ, ಅದು ಕ್ಲಿಕ್ ಆಗುತ್ತೆ ಅಂತ ಬಂದಾಗ ಅಲ್ವಾ, ಬಹಳಷ್ಟು ಖುಷಿ ಆಗುತ್ತೆ. ಅದನ್ನ ನಮ್ಮ ಒಂದು ಸ್ವಂತಿಕೆ ಇದೆ ಅಂತ ಬಂದಾಗ ಏನ್ ಹೇಳ್ತೀರಿ? ಆ ಒಂದು ಭಾವನೆ, ಆ ಒಂದು ಫೀಲ್ ಹೇಗಿರುತ್ತೆ ಅಂತ ಹೇಳಿ. ಖಂಡಿತ. ಅಂದ್ರೆ ನಾವು ಏನ್ ಮಾಡ್ತೇವೆ, ನಮ್ಮ ಹಿರಿಯರು ಗಾಯಕರು ಹಾಡನ್ನ ಕೇಳಿ ನಾವು ಪ್ರೋಗ್ರಾಮ್ನಲ್ಲೆಲ್ಲ ಹಾಡ್ತೇವೆ. ಬಟ್ ನಾವು ಹಾಡಿದನ್ನ ಹಾಡನ್ನ ಬೇರೆಯವರು ಅಷ್ಟು ಪ್ರೀತಿಯಿಂದ ಹಾಡ್ತಾರೆ ಅಂತ ಆಗುವಾಗ ಅದು ಇನ್ನೂ ಖುಷಿ ಆಗ್ತದೆ. ಅಂದ್ರೆ ಆ ಒಂದು ಮಟ್ಟಕ್ಕೆ ನನ್ಗೊಂದು ಅಭಿಮಾನದಲ್ಲಿ ಹಾಡ್ತಾ ಇದ್ದಾರಲ್ವಾ ಅಂತ ಹೇಳಿ, ಅದು ಆ ರೀತಿಯಿಂದಲೂ ಪ್ರಚಾರಕ್ಕೆ ಬರ್ಲಿ. ಅಲ್ಲಿಂದ ಒಂದು ಸಾರ್ಥಕತೆಯು ಕೂಡ, ಯಾಕಂದ್ರೆ ಇತರರು ಹಾಡನ್ನ ಹಾಡ್ತಾ ಇದ್ದಾರೆ ಅನ್ನುವಂಥದ್ದು ಇಷ್ಟ ಆಗಿದೆ ಎಲ್ರಿಗೆ ಅನ್ನುವಂಥದ್ದು ಅಲ್ವಾ ಮೇಡಮ್? ಹೌದು. ಓಕೆ. ಜೊತೆಗೆ ಸಂಗೀತ ಮೇಡಮ್ ಅವರು ನಮ್ಮ SP ಬಾಲಸುಬ್ರಹ್ಮಣ್ಯಂ ಸರ್, ಸೊ ಲೆಜೆಂಡ್ ನಮ್ಮ ದಂತಕತೆ ಸಂಗೀತ ಅಂತ ಬಂದಾಗ, ಮತ್ತೆ S ಜಾನಕಿ ಮೇಡಮ್ ಅವರು ದಂತಕತೆ, ಇವರ ಜೊತೆ ಹಾಡಿದವರು. ಸೊ ಹಾಗಿದ್ದಾಗ ಆ ಒಂದು ನೆನಪು, ಎದೆ ತುಂಬಿ ಹಾಡುವೆನು, ಆ ಸಂದರ್ಭ ತಾವು ಹಾಡಿದಿರಿ ಮೇಡಮ್, ಆ ಒಂದು ನೆನಪು ಬರ್ತಾ ಇದೆ. ಏನ್ ಹೇಳ್ತೀರಿ, ಹೇಗಿತ್ತು ಅನುಭವ? ನೋಡಿ, ಈ ಫೋಟೋದಲ್ಲಿ ನಾನು ಇದು ಕಾರ್ಯಕ್ರಮ ಮಾಡಿದ್ದು ಸರ್ ಜೊತೆಗೆ ಹಾಡಿದ್ದು ಸಾಧಾರಣ ಒಂದು 20 years ಗ್ಯಾಪ್ನಲ್ಲಿ ಇರಬಹುದು. ಅದ್ರ ಮೊದಲು ನಾನು ಅವರ ಮುಂದೆ ಒಬ್ಳು ಪಾರ್ಟಿಸಿಪೆಂಟ್ ಆಗಿ ಹಾಡಿದ್ದೆ. ಹೌದು. ಇದು ETV ಅವ್ರು ನಮ್ಗೊಂದು ಎಲ್ಲ ಸಿಂಗರ್ಸಿಗೆ ಅವಕಾಶ ಕೊಟ್ಟರು, ನಮ್ಗೆ ಅವ್ರ ಜೊತೆಗೆ ಹಾಡುವಂಥದ್ದು ಒಂದು ಅವಕಾಶ. ಅದು ಅಂತೂ ಅದ್ಭುತ ಎಕ್ಸ್ಪೀರಿಯನ್ಸ್. ಅವರ ಸಮ್ಮುಖದಲ್ಲಿ ಹಾಡುದು ಹೇಳುವಂಥದ್ದು ಫಸ್ಟ್ ಟೈಮ್ ಆಗುವಾಗ ಬಹಳ ನರ್ವಸ್ ಆಗಿದ್ವು ನಾವು. ಅಂದ್ರೆ ಅವರು ಲೆಜೆಂಡ್ರಿ, ಅವರು ದೇವರವರು. ಅವರ ಮುಂದೆ ಹಾಡುದು ಹೇಳಿದ್ರೆ ಹಬ್ಬ ನರ್ವಸ್ ಹೇಗಿರ್ತದೋ, ವಾತಾವರಣ ಹೇಗಿರ್ತದೋ. ಯಾಕೆ ಹೇಳಿದ್ರೆ ಅವರು ಶೂಟಿಂಗ್ ಸಮಯದಲ್ಲೇ ಬಂದು ಅಲ್ಲಿ ಕೂತ್ಕೊಳ್ಳುದು. ನಾವೆಲ್ಲ ಎಷ್ಟೇ ರಿಹರ್ಸಲ್ ಮಾಡಿದ್ರು ಅವರು ಮುಂದೆ ಬಂದಾಗ ಎಲ್ಲ ನರ್ವಸ್ ಎಲ್ಲ. ಬಟ್ ಅವರು ಬಂದು ಕೂತು ನಮ್ಮ ಹತ್ರ ಒಂದ್ ಸ್ವಲ್ಪ ಚಂದದಲ್ಲಿ ಮಾತಾಡ್ತಾರೆ. ಚೆನ್ನಾಗಿ ಮಾಡಿ, ಚೆನ್ನಾಗಿ ಹಾಡಿ, ಶ್ರುತಿ ಕಡೆ ಎಲ್ಲ ಕರೆಕ್ಟ್ ಗಮನ ಕೊಡಿ, ಅಷ್ಟು ನಮ್ಗೆ ಒಂದು ಹುರಿದುಂಬಿಸಿ ಆಮೇಲೆ ಹಾಡಿಸ್ತಾರ ಅವರು. ಮತ್ತೆ ನೋಡಿ, ಆ ಒಂದು ಹೆದ್ರಿಕೆನೇ ಇಲ್ಲ ಅಲ್ವಾ? ಇಲ್ಲ, ಖಂಡಿತ. ನಾವು ಪ್ರೋಗ್ರಾಮ್ ಸ್ಟಾರ್ಟ್ ಆಗುವ ಮೊದಲು ಇರುವಂತಹ ನರ್ವಸ್ನೆಸ್ ಅದು ಇತ್ತ ಅಂತ ಮತ್ತೆ ನಾವು ಆಲೋಚನೆ ಮಾಡ್ಬೇಕಾಗ್ತದೆ. ಆ ರೀತಿ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತಾರ ಅವರು. ಮತ್ತೆ ಎಷ್ಟು ಎಂಕರೇಜಿಂಗ್, ಅವರು ತುಂಬಾ ಎಂಕರೇಜಿಂಗ್. ನಾವು ಹಾಡುವಾಗ ಎಲ್ಲ ಏನಾದ್ರೂ ಚಂದ ಹಾಡ್ತೇವೆ ಅಂತ ಹೇಳಿದ್ರೆ ಅದನ್ನ ಒಂದ್ ಸ್ವಲ್ಪ ಇನ್ನೂ ಇದ್ ಮಾಡ್ತಾರೆ, ಅಪ್ರಿಶಿಯೇಟ್ ಮಾಡ್ತಾರೆ ಅವರು. ಇದು ಅಂದ್ರೆ ನಮ್ಗೆ ಎಷ್ಟು ಅದನ್ನ ಎನ್ಕರೇಜ್ ಮಾಡ್ಲಿಕ್ಕೆ ಆಗ್ತದೆ ಅಷ್ಟು ಮಾಡಿ, ಒಂದು ಚೂರು ಕೂಡ ನಮ್ದು ಕಾನ್ಫಿಡೆನ್ಸಿಗೆ ಆಚೆ ಮಾಡುದಿಲ್ಲ ಅವರು. ಅಷ್ಟು ಒಂದು ಬ್ಯೂಟಿಫುಲ್ ಹಾರ್ಟ್ ಪರ್ಸನ್ ಅವರು. ತುಂಬಾ ಅಂದ್ರೆ ತುಂಬಾ ಇದು ಸಾಫ್ಟ್, ವೆರಿ ಸಾಫ್ಟ್. ಹಾಗೆ ಅವ್ರ ಜೊತೆ ಹಾಡುವಾಗ್ಲೂ ಹಾಗೆ ಆಗಿತ್ತು. ಅಂದ್ರೆ ಸುಮಾರು ವರ್ಷ ಗ್ಯಾಪ್ ಬಂದು ಅವ್ರು ಹೇಗೆ ಅದನ್ನ ಹೇಗೆ ರೆಸ್ಪಾನ್ಸ್ ಮಾಡ್ತಾರೋ ಏನೋ ಹಾಗೆ ಅಂತ ಇತ್ತು.
ಬಟ್ ಹಾಡಿದ ನಂತರ ಅಂತೂ ಅವರಿಗೆ ಬಹಳ ಖುಷಿಯಾಗಿ ಅವರು ತುಂಬಾ ಹೇಳಿದ್ರು, ಬಹಳ ಖುಷಿ ಆಯ್ತು ನಿಮ್ಮ ಜೊತೆಗೆ ಹಾಡಿ, ಅಲ್ವಾ? ಅಭಿನಂದನೆಗಳು ಅಂತ ಹೇಳಿದಾರೆ ಅವರು. ಅಲ್ವಾ, ನಿಜವಾಗ್ಲೂ ಕೂಡ. ಯಾಕಂದ್ರೆ ಎಲ್ಲರ ಒಂದು ಗಾಯಕರು ಅಂತ ಬಂದಾಗ ಅವರ ಒಂದು ಡ್ರೀಮ್ ಆಗಿರ್ತದೆ, ಎಸ್ ಪಿ ಸರ್ ಜೊತೆ ಒಂದು ಹಾಡಬೇಕು ಅನ್ನೋದು. ಯಾಕಂದ್ರೆ ಲೆಜೆಂಡ್ ಅವರುಗಳು, ಹೌದು, ಇನ್ನು ಯಾರು ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತವ್ರು. ಸೊ ಆಗಿದ್ದಾಗ ಆ ಒಂದು ಡ್ರೀಮ್ ಫುಲ್ಫಿಲ್ ಆಗಿದೆ. ಅದೊಂದು ಆಸೆ ಇತ್ತು ನನಗೆ, ಎಸ್ ಪಿ ಸರ್ ಜೊತೆಗೆ ಒಂದು ಹಾಡಬೇಕು ಅಂತ ಹೇಳಿ. ಮೇನ್ಲಿ ಎದೆ ತುಂಬಿ ಹಾಡುವೆನು ಇದಕ್ಕೆ ನಾನು ಅಪ್ಲೈ ಮಾಡಿದ್ದು. ಅದರ ಮೊದಲು ಏನಂದ್ರೆ ಅವರು ಎಲ್ಲ ಗಾಯಕರನ್ನ ಕರೆಸಿ, ಗಾಯಕಿಯರನ್ನ ಕರೆಸಿ ಅವರು ಪ್ರೋಗ್ರಾಮ್ ನಡೆಸ್ತಾ ಇದ್ರು. ಆಕ್ಚುಲಿ ಎದೆ ತುಂಬಿ ಹಾಡುವೆನು ಅಂತ ಅವರದ್ದೇ ಸೂಪರ್ ಹಿಟ್ ಸಾಂಗ್ಸ್ ಅನ್ನ ಬೇರೆ 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 ಗಾಯಕಿಯರ ಜೊತೆಗೆ ಅವರು ಡ್ಯುಯೆಟ್ ಸಾಂಗ್ಸ್ ಅನ್ನೆಲ್ಲ ETVಯಲ್ಲಿ ಪ್ರಸಾರ ಆಗ್ತಾ ಇತ್ತು ಮೊದಲು. ಆ ಕಾರ್ಯಕ್ರಮಕ್ಕೆ ಇದು ಬಂತು ಅಂದ್ರೆ ಆಡಿಷನ್ ಬಂತು ಅಂತ ನಾನು ಅನ್ಕೊಂಡದ್ದು. ಮತ್ ನೋಡಿದ್ರೆ ಅದು ಆಕ್ಚುಲಿ ಅದು ಒಂದು ರಿಯಾಲಿಟಿ ಶೋ ಆಗಿತ್ತು. ಅದು ಹೌದೌದು, ರಿಯಾಲಿಟಿ ಶೋ ಆಗಿ ಸುಮಾರು ವರ್ಷಗಳ ನಂತರ ಈ ಅವಕಾಶ ಸಿಕ್ಕಿತ್ತು ಅವ್ರ ಜೊತೆಗೆ ಹಾಡುವಂಥದ್ದು. ಆ ಆಸೆ, ಆವಾಗಿನ ಆಸೆ ಅದು ಆವಾಗ ಈಡೇರ್ತು ಅಷ್ಟೇ. ಯಾವ ಹಾಡು ಹಾಡಿದ್ರಿ ಮೇಡಮ್ ಆ ಸಂದರ್ಭ? ಅದರಲ್ಲಿ ಪಿಕ್ಚರ್ ನೆನಪಾಗ್ತಾ ಇಲ್ಲ. ಕಣ್ಣು ಕಣ್ಣು ಒಂದಾಯಿತು ಹೇಳುವಂತ ಹಾಡು. ಕಣ್ಣು ಕಣ್ಣು ಒಂದಾಯಿತು, ನನ್ನ ನಿನ್ನ ಮನಸೇರಿತು ಅಂತ ಹಾಡು. ಬಹಳ ಚೆನ್ನಾಗಿದೆ ಹಾಡು. ಸೊ ಹಾಡನ್ನ ಹಾಡಿರುವಂತದ್ದು ಅಲ್ವಾ? ಓಕೆ. ಜೊತೆಗೆ ಮತ್ತೊಂದು ನಮ್ಮ ಸಂಗೀತದ ದಂತಕತೆ ಎಸ್ ಜಾನಕಿ ಮೇಡಮ್ ಅವರು, ಸೊ ಅವ್ರ ಜೊತೆ ಕೂಡ ಇದ್ರಿ. ಇದು ಕುಂದಾಪುರದಲ್ಲಿ ನಡೆದಿತ್ತು. ಡಾಕ್ಟರ್ ಸತೀಶ್ ಶೆಟ್ಟಿ ಅಂತ ಅವರು ಲೆಜೆಂಡ್ರಿ ಗಾಯಕರನ್ನೆಲ್ಲ ಅವರು ಕರೆಸಿ ಸ್ಪೆಷಲ್ ಪ್ರೋಗ್ರಾಮ್ ಮಾಡ್ತಾ ಇದ್ರು. ಆವಾಗ ಎಸ್ ಜಾನಕಿ ಅಮ್ಮ ಬಂದಾಗ ನನಗೆ ಅವರ ಮುಂದೆ ಅವರು ಅಲ್ಲಿ ವೇದಿಕೆಯಲ್ಲಿ ಇರ್ತಾರೆ, ಅವರ ಸಮ್ಮುಖದಲ್ಲಿ ಅವ್ರು ಹಾಡಿದ ಸೂಪರ್ ಹಿಟ್ ಸಾಂಗ್ಸ್ ಅನ್ನೇ ಹಾಡ್ಬೇಕು ನಾವೆಲ್ಲ. ಹಲವಾರು ಗಾಯಕಿಯರು ಇದರಲ್ಲಿ ಭಾಗವಹಿಸಿದ್ರು. ಪುಣ್ಯಕ್ಕೆ ನನ್ಗೆ ಏನಂತ ಹೇಳಿದ್ರೆ ಅವರು ಹಾಡಿದ ಭಕ್ತಿಗೀತೆ, ಓಪನಿಂಗ್ ಗಣಪತಿ ಸಾಂಗ್ ಮತ್ತೆ ಶಾರದೆದ್ದು ಹಾಡು ಹಾಡ್ಲಿಕ್ಕೆ ಸಿಕ್ಕಿತ್ತು ಅವಕಾಶ. ಅದನ್ನ ಬಹಳ ಇಷ್ಟಪಟ್ಟರು ಅವರು ಕೇಳಿ. ಭಾರಿ ಖುಷಿ ಆಯ್ತು ಅವರಿಗೆ. ನಿಜವಾಗ್ಲೂ ಕೂಡ ಇವರೆಲ್ಲ ಯಾವತ್ತೂ ಕೂಡ ನಮ್ಮ ಸಂಗೀತ ಲೋಕ ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಎಸ್ ಪಿ ಸರ್ ಜೊತೆಗೆ ಎಸ್ ಜಾನಕಿ ಮೇಡಮ್ ಅವರು ಜೊತೆಗೆ ಮೇಡಮ್ ಅವರಿಗೆ ಸಂಗೀತ ಮೇಡಮ್ ಅವರಿಗೆ ಯಾವುದು ಭಕ್ತಿಗೀತೆ ಇಷ್ಟವೋ ಅಥವಾ ಭಾವಗೀತೆ ಇಷ್ಟವೋ ಅಥವಾ ಚಲನಚಿತ್ರ ಗೀತೆ ಇಷ್ಟವೋ, ಹೇಗೆ ತಮಗೆ ಯಾವುದು ಬಹಳಷ್ಟು ಖುಷಿ ಕೊಡುತ್ತೆ? ಹೇಳಿಕ್ ಹೋದ್ರೆ ಒಬ್ಬ ಗಾಯಕಿ ಆದ್ಮೇಲೆ ಪ್ರತಿಯೊಂದು ಜಾನರ್ ಕೂಡ ಇಷ್ಟ ಆಗ್ಲಿಕ್ಕೆ ಶುರು ಆಗ್ತದೆ. ಅಂದ್ರೆ ಅಲ್ಲಿ ಮೇನ್ ಸತ್ವ ಇರೋದು ಮ್ಯೂಸಿಕ್. ಕರೆಕ್ಟ್ 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 ಅಲ್ವಾ? ಮೇನ್ ಸತ್ವ ಇರೋದು ಮ್ಯೂಸಿಕ್. ಬೇಸಿಕ್ ನಮ್ಗೆ ಶಾಸ್ತ್ರೀಯ ಸಂಗೀತ ಅದು ಕೂಡ ಇಷ್ಟ ಆಗ್ತದೆ. ಯಾಕೆಂತ ಹೇಳಿದ್ರೆ ಅದು ಸಾರ, ಅದುವೇ ಸಾರ, ಅದುವೇ ಬೇಸ್, ಅದುವೇ ಫೌಂಡೇಶನ್. ಅದ್ರಿಂದಲೇ ಎಲ್ಲ ಉಗಮ ಆಗುದು. ಎಲ್ಲ ಜಾನರ್ಸ್ ಕೂಡ ಅದ್ರಿಂದಲೇ ಬರೋದು. ಸುಗಮ ಸಂಗೀತ ಆಗಿರಬಹುದು, ರಂಗಗೀತೆಗಳಾಗಿರಬಹುದು, ಆಮೇಲೆ ಭಾವಗೀತೆಗಳಾಗಿರಬಹುದು. ಈಗ ಚಲನಚಿತ್ರ ಗೀತೆಗಳು ಅಂತ ಹೇಳ್ತಾರೆ, ಅದನ್ನ ಒಂದು ಡಿಸ್ಕ್ರಿಮಿನೇಷನ್ ಬೇಕು ಅಂತ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅದರಲ್ಲೂ ಕೂಡ ಶಾಸ್ತ್ರೀಯತೆ ಉಂಟು, ಅದರಲ್ಲಿ ಕೂಡ ರಾಗಗಳಿದೆ. ಆ ಭಾವನೆಗೆ ಸರಿಯಾಗಿ ಈಗ ಸಂಗೀತ ಸಂಯೋಜಕರು, ಸಂಗೀತ ನಿರ್ದೇಶಕರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಹಾಡಿನ ಸಾಹಿತ್ಯವನ್ನ ನೋಡ್ತಾರೆ, ಅದಕ್ಕೆ ಭಾವನೆಗೆ ಸರಿಯಾದಂತಹ ರಾಗವನ್ನ ಸಂಯೋಜನೆ ಮಾಡ್ತಾರೆ, ಸ್ವರ ಸಂಯೋಜನೆ ಮಾಡ್ತಾರೆ. ಅದೇ ರಾಗದಲ್ಲಿ ಇರ್ಬೇಕು ಅದಿದೇನೊಂದು ಕಂಡೀಷನ್ ಇಲ್ಲ. ಅದೇ ಎಲ್ಲಿಂದ ಬಂತು ಹಾಗಾದ್ರೆ? ಕರೆಕ್ಟ್. ಅದರ ಮೂಲೆ ಎಲ್ಲಿದೆ? ಹಾಗಾದ್ರೆ ಶಾಸ್ತ್ರೀಯ ಸಂಗೀತದಲ್ಲೇ ಇದೆ. ಸೊ ಯಾವುದನ್ನು ಕೂಡ ನಾವು ಡಿಸ್ಕ್ರಿಮಿನೇಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಪ್ರತಿಯೊಂದು ಜಾನರ್, ಒಬ್ಬ ಗಾಯಕಿ, ಒಬ್ಬ ಸಿಂಗರ್ ಅಂತ ಕೇಳುವಾಗ ಪ್ರತಿಯೊಂದನ್ನು ಕೂಡ ಆನಂದದಲ್ಲಿ ಕೇಳ್ತಾರೆ. ಅದು ಈಸ್ಟರ್ನ್ ಕ್ಲಾಸಿಕಲ್ ಆಗ್ಬೇಕು ಅಂತೇನಿಲ್ಲ, ಈವನ್ ವೆಸ್ಟರ್ನ್ ಕ್ಲಾಸಿಕಲ್ ಕೂಡ ಅದು ಇಷ್ಟ ಆಗ್ತದೆ ಅಲ್ವಾ? ಹಲವಾರು ಗೀತೆಗಳು ಅದರಲ್ಲಿ ಇರುವಂತಹ ಮ್ಯೂಸಿಕ್, ಅವರು ಹೇಗೆ ಅದನ್ನ ಒಂದು ಇಮೋಷನಲಿ ಹಾಡ್ತಾರೆ. ಈಗ ಇಂಗ್ಲಿಷ್ ಪದ್ಯ ಕೇಳಿದ ಕೂಡಲೇ ನಾವೇನು ಕೆಟ್ಟೋಗೋದಿಲ್ಲ. ಅದರಲ್ಲಿ ಕೂಡ ವೆಸ್ಟರ್ನ್ ಕ್ಲಾಸಿಕಲ್ ಉಂಟು, ಅವರಿಗೆ ಸಹ ಬೇಸ್ ಉಂಟು. ಅವರು ಅದಕ್ಕೆ ಎಷ್ಟು ಹಾರ್ಡ್ ವರ್ಕ್ ಮಾಡಿರ್ತಾರೆ. ಅವರು ಹಾಡುವಂತಹ ರೇಂಜ್ ಆಗಿರ್ಬೋದು, ಅವರು ಎಷ್ಟೊಂದು ಭಾವನಾತ್ಮಕವಾಗಿ ಹಾಡ್ತಾರೆ. ಹೇಗೆ ಈಸ್ಟರ್ನ್ ಕ್ಲಾಸಿಕಲ್ ಅಲ್ಲ ಪ್ರತಿಯೊಂದು ಇದ್ರಲ್ಲಿ ಸಹ ನಾವು ಎಷ್ಟು ಭಾವನಾತ್ಮಕವಾಗಿ ಇಮೋಷನಲಿ ಹಾಡ್ತೇವೆ, ಅದರಲ್ಲಿ ಕೂಡ ಹಾಗೆ ಉಂಟು. ತುಂಬಾ ಟಚ್ ಆಗ್ತದೆ. ಈಗ ಒಬ್ಬ ಸಿಂಗರ್ ಅಂತ ಆಗುವಾಗ ವಿ ಆರ್ ಲೈಕ್ ಓಪನ್
ಓಪನ್ ಹಾರ್ಟ್, ಓಪನ್ ಪೇಜ್, ಅಂದ್ರೆ ಏನು ಬಂದರೂ ಕೂಡ ಅದನ್ನ ನಮ್ಗೆ ಸ್ವೀಕಾರ ಮಾಡುವಂತ ಒಂದು ಎಂತ ಹೇಳ್ತಾರೆ, ಅದು ಒಂದು ಮೂಲದಿಂದ ಬಂದು ಬಿಡ್ತದೆ. ಅದು ಸೊ ಎಲ್ಲ ಜಾನರ್ಸ್ ಇಷ್ಟ ಅಲ್ವಾ, ಎಲ್ಲವೂ ಕೂಡ ಇಷ್ಟ, ಎಲ್ಲವೂ ಇಷ್ಟ. ಈಗ ಮತ್ತೊಂದು ಹಾಗಾದ್ರೆ ಒಂದು ತಮ್ಗೆ ಇಷ್ಟವಾಗಿರುವಂತ ಹಾಡು ಮೇಡಮ್, ತಾವು ಹಾಡಿರುವಲ್ಲಿ ತಮ್ಗೆ ಇಷ್ಟವಾಗಿರುವಂತಹ ಹಾಡು? ನಾನು ಹಾಡಿದೆ ಭಾವಗೀತೆಗಳಿದೆ, ಓಕೆ ನೋಡುವ. ಕುವೆಂಪು ಅವ್ರದ್ದು ರಚನೆಗೆ ಬೃಂದಾವನಕ್ಕೆ ಹಾಲನ್ನು ಮಾರಲು ಅಂತ. ಹಾ, ಅದು ನಾನು ಹಾಡಿರುವ ಭಾವಗೀತೆಯ ಸಿಡಿಯಲ್ಲೇ ಇದೆ ಅದು ಹಾಡುಗಳಿದೆ. ಓಕೆ ಓಕೆ ಓಕೆ. ವಿಶೇಷ ಏನು ಅಂತ ಹೇಳಿದ್ರೆ, ನಾನು ಇನ್ನೊಂದು ವಿಚಾರ ಹೇಳಬೇಕು ಅಂತ ಹೇಳಿದ್ರೆ, ಈಗ ಸಿಡಿ ಮಾಡೋದು, ನಾನು ಸಿಡಿ ಮಾಡೋದು ಸಿಡಿ ಮಾಡಿದ್ದು ಸಾಧಾರಣ 20 ವರ್ಷಗಳ ಹಿಂದೆ. ಆವಾಗ ಅಂತ ಹೇಳಿದ್ರೆ ಎಂತ ಪ್ರೊಡಕ್ಷನ್ ಇದ್ರು ಕೂಡ ಎಲ್ಲರೂ ಕೂಡ ಬೆಂಗಳೂರಿಗೆ ಹೋಗ್ತಾ ಇದ್ರು. ಕಮರ್ಷಿಯಲ್ ಪ್ರೊಡಕ್ಷನ್ ಏನೇ ಇದ್ರು ಕೂಡ ಬೆಂಗಳೂರಿಗೆ ಹೋಗಿ ಅಲ್ಲಿ, ಯಾಕೆ ಹೇಳಿದ್ರೆ ಮ್ಯೂಸಿಕ್ ಡೈರೆಕ್ಟರ್ಸ್ ಆಗಲಿ, ಆಮೇಲೆ ಮ್ಯೂಸಿಷಿಯನ್ಸ್ ಆಗಲಿ ಎಲ್ಲ ರೆಡಿ ಸಿಗ್ತಾರೆ ಅಂತ ಹೇಳಿ ನಾನೊಂದು ಸ್ವಲ್ಪ ಬೇರೆ ಆಲೋಚನೆ ಮಾಡಿದೆ. ಇದು ನಾನು ಮಂಗಳೂರಲ್ಲೇ ಮಾಡ್ತೇನೆ, ಮಂಗಳೂರಿನಲ್ಲೇ ಮಾಡ್ತೇನೆ. ಅಲ್ಲಿಂದ ಬಂತು. ನಾನು ಅಂದ್ರೆ ಎದೆ ತುಂಬಿ ಹಾಡುವೆನು ಕಾರ್ಯಕ್ರಮದ ನಂತರ ಅಲ್ಲಿ ಹಲವಾರು ಮ್ಯೂಸಿಕ್ ಡೈರೆಕ್ಟರ್ಸ್, ಮ್ಯೂಸಿಷಿಯನ್ಸಿಗೆಲ್ಲ ನಂದು ಪರಿಚಯ ಆಯ್ತಲ್ವಾ. ಅವರೆಲ್ಲ ಹೇಳಿದ್ರು, ನೀವು ಬೆಂಗಳೂರಿಗೆ ಬಂದು ನಿಮ್ದು ಸೋಲೋ ಸಿಡಿ ಎಲ್ಲ ಮಾಡಬಹುದಲ್ವಾ. ನಂಗೇನೋ ಕಂಫರ್ಟೇಬಲ್ ಫೀಲ್ ಆಗ್ಲಿಲ್ಲ. ನಮ್ಮ ಮಂಗಳೂರಲ್ಲಿ ಬೇಕಾದಷ್ಟು ಜನ ಇದ್ದಾರೆ, ಟ್ಯಾಲೆಂಟೆಡ್ ಮ್ಯೂಸಿಷಿಯನ್ಸ್ ಇದ್ದಾರೆ, ಮ್ಯೂಸಿಕ್ ಡೈರೆಕ್ಟರ್ಸ್ ಇದ್ದಾರೆ. ಮತ್ತೆ ನಾನು ಆಲೋಚನೆ ಮಾಡಿದ್ದು ಇಲ್ಲೇ ಮಾಡ್ತೇನೆ, ಇಲ್ಲಿ ಮಾಡಿ ಆ ರೆಕಾರ್ಡ್ ಅನ್ನು ಅವ್ರಿಗೆ ಕಳಿಸಿದ್ದೇನೆ, ನಿಮ್ಮ ಅಭಿಪ್ರಾಯ ಹೇಳಿ ಅಂತ. ಯಾಕೆಂತ ಹೇಳಿದ್ರೆ ಭಾವಗೀತೆಗಳದ್ದು ಹೆಚ್ಚಾಗಿ ಭಾವಗೀತೆಗಳ ಪ್ರೊಡಕ್ಷನ್ ಎಲ್ಲ ಮೊದಲು ಬೆಂಗಳೂರಲ್ಲೇ ಆಗ್ತಾ ಇತ್ತು. ನೀವು ನೋಡಿ, ಬೆಂಗಳೂರಿನ ಸುಗಮ ಸಂಗೀತದ್ದು ಒಂದು ಒಕ್ಕೂಟನೆ ಉಂಟು, ಅವರದ್ದು ಎಲ್ಲ ಗ್ರೂಪ್ ಉಂಟು, ಹಲವಾರು ಪ್ರಚಲಿತ ಸಿಂಗರ್ಸ್ನವರೆಲ್ಲ ಬೆಂಗಳೂರಲ್ಲೇ ಜಾಸ್ತಿ ಇದ್ದಾರೆ. ಆದ ಕಾರಣ ನಂಗೆ ಅನ್ಸಿತ್ತು, ಇಲ್ಲ ಇಲ್ಲಿ ಅವರು ಸಹ ಏನ್ ಕಡಿಮೆ ಇಲ್ಲ, ಅವರು ಮಾಡಬಲ್ಲರು, ಅದೊಂದು ಹಠ ಹಿಡಿದು ಇಲ್ಲೇ ಮಾಡಿದೆ. ಹಾಗೆ ಆ ಭಾವಗೀತೆಗಳದ್ದು ಸಿಡಿಗೆ ಗುರುರಾಜ್ ಸರ್ ಹತ್ರನೇ ನಾನು ಕಂಪೋಸ್ ಮಾಡಿಸಿ 8 ಭಾವಗೀತೆಗಳನ್ನ ರಿಲೀಸ್ ಮಾಡಿಸಿ. ಕವಿಗಳು ಕುವೆಂಪು, ಆಮೇಲೆ HS ವೆಂಕಟೇಶ್ ಮೂರ್ತಿ ಅವ್ರದ್ದು ಸಾಹಿತ್ಯವನ್ನೆಲ್ಲ ತಗೊಂಡು, HS ವೆಂಕಟೇಶ್ ಮೂರ್ತಿ ಸರ್ ಅವರಿಗೆ ಲೆಟರ್ ಬರ್ದು ನಾನು ಹೀಗೆ ನಾನು ಒಂದು ಸಿಡಿ ಮಾಡ್ತಾ ಇದ್ದೇನೆ ಸರ್, ನಿಮ್ದು ಒಳ್ಳೊಳ್ಳೆ ಸಾಹಿತ್ಯವನ್ನ ನಂಗೆ ಕಳಿಸಿಕೊಡಿ ಅಂತ ಹೇಳಿ. ಅವರು ಬಹಳ ಖುಷಿ ಪಟ್ರು, ಎಲ್ಲ ನಂಗೆ ಕಳಿಸಿದ್ರು, ಇದ್ರಲ್ಲಿ ಸಿಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ. ಹಾಗೆ 8 ಭಾವಗೀತೆಗಳದ್ದು ಒಂದು ಸಿಡಿ ರಿಲೀಸ್ ಮಾಡಿದೆ ನಾನು. ಭಾವ ಸಂಗೀತ ಭಾವ ಸಂಗೀತ ಅಂತಲೇ ಹೆಸರು. ಅದರಲ್ಲಿ ಇದು ಫಸ್ಟ್ ಸಾಂಗ್ ಕುವೆಂಪು ಅವ್ರದ್ದು ರಚನೆದ್ದು, ಬೃಂದಾವನಕ್ಕೆ ಹಾಲನ್ನು ಮಾರಲು ಹೋಗುವ ಬಾರಿ ಬೇಗ ಸಖಿ. ಬೃಂದಾವನಕ್ಕೆ ಹಾಲನ್ನು ಮಾರಲು ಹೋಗುವ ಬಾರೇ ಬೇಗ ಸಖಿ, ಬೃಂದಾವನಕ್ಕೆ ಹಾಲನ್ನು ಮಾರಲು ಹೋಗುವ ಬಾರೇ ಬೇಗ ಸಖಿ, ಬೃಂದಾವನದಿ ಹಾಲನ್ನು ಕೊಳ್ಳುವ ಆರಿಹರೇ ಹೇಳಿಂದು ಮುಖಿ, ಬೃಂದಾವನದಿ ಹಾಲನ್ನು ಕೊಳ್ಳುವರ್ ಆರಿಹರೇ ಹೇಳಿಂದು ಮುಖಿ, ಬೃಂದಾವನಕ್ಕೆ ಹಾಲನ್ನು ಮಾರಲು ಹೋಗುವ ಬಾರಿ ಬೇಗ ಸಖಿ. ಎಸ್, ಬ್ಯೂಟಿಫುಲ್. ಸುಂದರವಾದ ಭಾವಗೀತೆ, ಸಂಗೀತ ಮೇಡಮ್ ಅಂದ್ರೆ ತಾವು ಭಾವಗೀತೆಯ ಜೊತೆಗೆ ದಾಸರ ಗೀತೆ, ಭಕ್ತಿ ಗೀತೆ ಜೊತೆಗೆ ಚಲನಚಿತ್ರ ಗೀತೆಗಳು ಕೂಡ ಹಾಡಿದ್ದೀರಿ, ಅವಾರ್ಡ್ ಕೂಡ ಬಂದಿದೆ ತಮ್ಗೆ. ಸೊ ಹಾಗಿದ್ದಾಗ ಚಲನಚಿತ್ರ ಗೀತೆ, ಸೊ ಏನ್ ಹೇಳ್ತೀರಿ? ಅದರಲ್ಲೂ ಕೂಡ ನಮ್ಮ ತುಳುನಾಡಿನಲ್ಲಿ ತುಳು ಚಲನಚಿತ್ರ ಅಂತ ಬಂದಾಗ ಸರ್ವಕಾಲಿಕ ಒಂದು ದಾಖಲೆ ಒರಿಯಾರ್ ದೋರಿ ಅಸಲ್, ಅದರಲ್ಲಿ ನೀವು ಪ್ರಮುಖವಾದ ಹಾಡನ್ನು ಕೂಡ ತಾವು ಹಾಡಿದಿರಿ. ಸೊ ಅವು ಇಂಚೆತ್ತನ್ ಮೇಡಮ್ ಎಕ್ಸ್ಪೀರಿಯನ್ಸ್ ಒರಿಯಾರ್ ದೋರಿ ಅಸಲ್ಡ್ ಪದ್ಯ ಬಂತಿನಂಚಿನ ವಿಚಾರ ಬಾರಿ ಶೋಕದ ಪದ್ಯ, ಇತ್ತಾಗಲೇ ಟ್ರೆಂಡಿಂಗ್ ಪದ್ಯ ಅವು ದಾದ ಬನ್ಪ ವಿಜಯ್ ಕುಮಾರ್ ಕೊಡಿಯಲ್ ಬೇಲು ಎಂಕ್ ಕಾಲ್ ಮಲ್ತ್ ಬಂಡೇರ್ ಇಂಚೆಯನ್ನ ಸಾಹಿತ್ಯ ಉಂಡು ಮೂವಿಗೀರು ಪದವ ನೋಡು ಎಂಕ್ ಶಾಕ್ ಅಂಡು ಖಂಡಿತ ಎಂಕ್ ನಂಬರ್ ಆಯ್ಜಿ ಕಾಯ್ಪಂಡ ಅಂಚ ಆಫರ್ ಬರ್ಪುಂಡ ಅಂಚ ಅಂಚ ಚೆನ್ನಾಗದ್ ಬರ್ಪುಜ್ಜಿ ಅದ ಓಕೆ ಪಂಡೆ ಎಸ್ ಸರ್ ಒಂಜೆ ಗಲಿಗೇಡು ಎಸ್ ಸರ್ ಖಂಡಿತ ಯಾನ್ ಪಂಪೆ ಪಂಡೆ ಬೆಂಗಳೂರು ಪೋದು ಅಲ್ಪ ಆರು ಸಾಹಿತ್ಯ ಬರೆದು ಪೂರ ಕೊರಿಯರ್ AK ವಿಜಯ್ ಸರ್ ಮ್ಯೂಸಿಕ್ ಆರು ಪೂರ ಕೇಣ್ಪಾಯರ್ ಪದ್ಯ ಪೂರ ಪಂಡ ಬೊಕ್ಕ
ಒಂತೆ ಒಂತೆ ಪೋಡಿಗೆ ಅಪ್ಪನಾಗ ಸ್ಟಾರ್ಟಿಂಗ್ ಅತ್ತ ಅಂದಪ್ಪ ನನ್ನ ಪದ ದಿಯೊಂಬೆರ ಇಜ್ಜಿಯ ನಾ ಬೇತೆ ಗಾಯಕಡ ಮಾಡ್ಬೋದು ಒಂಜಿ ಇದ್ಮೇಲೆ ದೆತ್ತೆಡ ಬೇತ ಮಾಡಿರಡ ದಾಲ ಪಂಡ್ರೆ ಅಪ್ಪುಜಿ ದಾಯಕ್ ಪಂಡ ತುಂಬಾ ಜನ ಆತ ಫಿಲ್ಮ್ಗೆ ಪದ ಪಂಪುನಾಗಲು ಪ್ಲೇಬ್ಯಾಕ್ ಸಿಂಗರ್ಸ್ ತುಂಬಾ ಜನ ಒಳ್ಳೆರು ಎಂಕಲ್ನ ಗುರ್ತಾನೆ ಉಪ್ಪುಜಿ ಆ ಟೈಮ್ ಅವು ಎಂಚ ಅವದಾನ ಗರಿಗೆ ಗಳಿಗೆ ಕೇಳೊಂದಿತ್ತೆ ವಿಜಯ್ ಸರ್ ಎಂಚ ಎಡ್ಡೆ ಹತ್ತಂಡ ಈರೆಗ ಖುಷಿ ಹತ್ತಂಡ ಅರ್ವಾಂಡೇರಿ ಎಂಕ ಈರ್ ನಮ್ಮಿತ್ತು ಕಾನ್ಫಿಡೆನ್ಸ್ ಉಂಡು ಐಕ್ಕೆಲ್ಲಪ್ಪ ಈರೇ ಪಣ್ಣೋಡು ಎಂಕ ಈರೇ ಪಣ್ಣೋಡು ಪಂಡು ಹಬ್ಬ ಅಂಡವರ ಓಕೆ ಒಂದು ಎಂಕ್ ದೇವೇರ್ನ ಆರ್ನ ಮುಖಾಂತರ ಒಂಜಿ ದೇವೇರ್ ಎಂಕ್ ಕೊರ್ನ ಒಂಜಿ ಅವಕಾಶ ಸೊ ಅವು ಪಿಕ್ಚರ್ ಮಾತ್ರ ಸೂಪರ್ ಹಿಟ್ ಅಂಡ್ ಪದಲ ಸೂಪರ್ ಹಿಟ್ ಅಂಡ್ ಅವು ರಮೇಶ್ ಚಂದ್ರ ಸರ್ ಮೇಲ್ ಪೋರ್ಷನ್ ಆರ್ ಪಂಡಿ ಯಾನ್ ಫಿಮೇಲ್ ಸಿಂಗರ್ ಬೊಕ ಆಡಪಾಂಡ್ ಇಂಚಿನ ಒಂಜಿ ಸಿಂಗರ್ ಒಲ್ಲೆರು ಫಸ್ಟ್ ಅವಕಾಶ ಕೊರ್ನಿ ಮೂವಿ ವಿಜಯ್ ಕುಮಾರ್ ಕೊಡೆಬಲ್ ಸರ್ ಆತೆ ಓಕೆ ಬೊಕ ಕಡಲ ಮಗೆ ಬತ್ತುಂಡು ಅಂಚ ಬಂಗಾರದ ಕೂರಲ್ ವಿ ಮನೋಹರ್ ಸರ್ ಅಂಚ ಸುಮಾರು ಅಂಚ ಪೂರ ಸುಮಾರು ಪಿಕ್ಚರ್ ಪಂಡ್ ಓಕೆ ಒಂಜಿ ಗುರ್ತ ಬತ್ತುಂಡು ಬೊಕ ಪದ ಬಾರಿ ಖುಷಿ ಅಂಡ್ ಮಾತೆರೆಗ್ಲ ತುಳುನಾಡ್ದಾರೆ ಮಾತೆರೆಗ್ಲ ಖುಷಿ ಆದ ನಿಜ 93.5 ರೆಡ್ FM ರಡ್ಡ್ ಸರ್ತಿ ಅವಾರ್ಡ್ ಬೆಸ್ಟ್ ಫೀಮೇಲ್ ಸಿಂಗರ್ ನೋ ಡೌಟ್ ಅವನಿ ವಿಚಾರಡೆ ಸೊ ಅಂಚಾದು ನಾಗ ಒಂಜಿ ಪದ್ಯ ನಮ್ಮ ಒರಿಯರ್ದೋರಿ ಅಸಲ್ ಬಾರಿ ಫೇಮಸ್ ಪದ್ಯ ಸೊ ನಮ್ಮ ಅವೇನು ಪಿಕ್ಚರ್ ತೂತ ಅಂಡ್ ನಮ್ಮ ಮೊಬೈಲ್ ಕೇಂದ ಅಂಡ್ ಇತ್ತ ನಮ್ಮ ಡೈರೆಕ್ಟ್ ಅದು ಲೈವ್ ಕೇನೊಂದಿಲ್ಲ ಬೇಡ ಬಿಕಾಸ್ ಸಂಗೀತ ಮೇಡಮ್ ಒಳ್ಳೆರು ಸೊ ಅಂಚ ಓಕೆ ಮೇಡಮ್ ಶೂರ್ ಖಂಡಿತ ಎನ್ನ ಪಾಲಗಂದೆಯಾಯಿ ನಿನ್ನ ಸೃಷ್ಟಿ ಮಲ್ತಿನ ನಿನ್ನ ದೃಷ್ಟಿ ಬೋರು ಪಂಡು ಒಂಜಿ ಬೊಟ್ಟು ದೀತೆನ ಎನ್ನ ನಿನ್ನ ಜೋಡಿ ಪಂಡು ಆಯಿ ಸುರುಟೆ ಬರೆತೆನ ನಮ್ಮ ಮದಿಮೆ ದಿನೊನು ಮಾತ್ರ ದಾಯ ಗೊಟ್ಟು ಮಲ್ತೆನ ಇನಿದಾನ ನನತ ದಿನದ ಕನತ ನೆನ್ಪು ಸಾರ ಉಡಲಾಸಿನ ಮೊಡೆ ಕಾಬಲ ಒಟ್ಟು ಸೇರಗ ಎನ್ನ ಪಾಲಗಂದೆಯಾಯಿ ನಿನ್ನ ಸೃಷ್ಟಿ ಮಲ್ತಿನ ನಿನ್ನ ದೃಷ್ಟಿ ಬೋರು ಪಂಡು ಒಂಜಿ ಬೊಟ್ಟು ದೀತೆನಾ ಬ್ಯೂಟಿಫುಲ್ ದ್ವೇ ಪದ್ಯಗೆ ಅರೆಗೆ ರೆಡ್ FM ದ ಒಂಜಿ ಅವಾರ್ಡ್ ತಿಕ್ಕಿದೀನಿ ಬೆಸ್ಟ್ ಫೀಮೇಲ್ ಪ್ಲೇಬ್ಯಾಕ್ ಸಿಂಗರ್ ಪಂಡು ಸೊ ಬಾರಿ ಪೊರ್ಲುದ ಪದ್ಯ ಮೇಡಮ್ ಈ ವಾಯ್ಸ್ ನೆತ್ತ ಬಗ್ಗೆ ದಾದ ಪನ್ಪರ್ದೆ ಪಣ್ಣಗ ಅವು ದೇವ್ರ ಕೊರ್ತೀನಿ ಪನ್ಪ ನೋ ಡೌಟ್ ಪಣ್ಣಗ ಒಂಜಿ ಕಲೆ ಪನ್ನಗ ಕಲಾ ಶಾರದೆ ಕೊರಂಡ ಅನುಗ್ರಹ ಮಲ್ತನ ಆ ಮಾತ್ರ ಆಪಿದ್ ಮಾತ್ರ ಸಾಧ್ಯನೇ ಸೊ ಈ ವಾಯ್ಸ್ ಪನ್ನಾಗೈತೆ ಸಿಂಗರ್ ನಕ್ಕುಲಿ ಇಂಚ ವಾಯ್ಸ್ ಮೇಂಟೈನ್ ಮಾಡಿ ಇದಕ್ಕೆ ವಾಯ್ಸ್ ಕ್ರ್ಯಾಕ್ ಆಪುಜಿ ಅವುಪುರ ಆಪುಜಿ ಪಣ್ಣಗ ದಾದ ಮನ್ಪೋಡು ದಾದ ವಿಷಯ ಕ್ರ್ಯಾಕ್ ಪುರ ಆಪುಂಡು ಹ್ಯೂಮನ್ ಬೀಯಿಂಗ್ ಎಸ್ ವೆದರ್ ಬೊಕ್ಕ ಎಂಕಲ್ ನಾವು ಫುಡ್ ಐಟಮ್ಸ್ ದಾಲ ಹೆಚ್ಚು ಕಡಿಮೆ ಅಂಡ ಅವು ಎಫೆಕ್ಟ್ ಆಪುಂಡು ಸ್ವರಕ್ಕೂ ವೆದರ್ ಚೇಂಜ್ ಅಂಡ ಕೋಲ್ಡ್ ಆಪುಂಡು ಬೊಕ್ಕ ಥ್ರೋಟ್ ಇನ್ಫೆಕ್ಷನ್ ಆಪುಂಡು ಸಹಜ ಏತೋ ಸರ್ತಿ ಅಂಚ ಆತಂಡಿ ಎಂಕಲ ಎಂಚ ಮೇಂಟೈನ್ ಮನ್ಪುಂಡು ವಾಯ್ಸ್ ಅವು ಟಿಪ್ಸ್ ದಾಲ ಉಂಡೆ ದಾದ ಮನ್ಪೊಡು ಪನಗ ಮಸ್ತ್ ಜನ ಯೂತ್ ನಕುಲು ತೂವೊಂದುಲ್ಲೆರ್ ಕಾರ್ಯಕ್ರಮ ಸೊ ದಟ್ಸ್ ವೈ ಯಾನ್ ಕೇನು ಪನಗ ಎಂಚ ವಾಯ್ಸ್ ನಮ್ಮ ಒರಿಪಾವಡು ಏಕದಲ್ಲ ಟಿಪ್ಸ್ ಉಂಟೆ ಮೇಡಮ್ ಖಂಡಿತ ಕೋಲ್ಡ್ ಪುರ ಜಾಸ್ತಿ ಬೊಡ್ಚಿನ್ ಐಸ್ ಕ್ರೀಮ್ ಪುರ ಇಜ್ಜಿ ಐಸ್ ಕ್ರೀಮ್ ಪುರ ಕಮ್ಮಿ ಓಕೆ ಬೊಕ್ಕ ಬೆಚ್ಚನೀರ್ ಪರೋಡ ಬೆಚ್ಚನೀರ್ ಪರ ಒಂದು ಪೋಡು ಓಕೆ ಡೀಪ್ ಫ್ರೈ ಆತಿನ ಓಕೆ ಎಣ್ಣೆದ ಪೂರ ತಿನ್ರೆ ಬಲ್ಲಿ ಓಕೆ ಅವು ಎಡ್ಡೆಲ್ಲ ಹತ್ತವು ಫ್ಯಾಕ್ಟ್ ಹೆಲ್ತ್ ಗ್ಲೆಡ್ ಆತು ವಾಯ್ಸ್ ಗ್ಲೆಡ್ ಆತು ಬೊಕ್ಕ ತುಂಬಾ ಈ ಮೊಸರು ಆ ಟೈಪ್ ದ ಪಂಡ ಇಂಚಿನ ಒಂಜಿ ಜಿಡ್ಡು ಪಂಡ್ಪೆರತ್ತ ಆ ಟೈಪ್ ದ ಪೂರ ಬೊಡ್ಚಿ ಪಂಡ ಥ್ರೋಟ್ಗೆ ತುಂಬಾ ಎಫೆಕ್ಟ್ ಆಪುಂಡವು ಇರಿಟೇಷನ್ ಆ ಬೊಕ್ಕ ಪ್ರಾಕ್ಟೀಸ್ ಎಡ್ಡೆ ರೀತಿಡ್ ಪ್ರಾಕ್ಟೀಸ್ ಮಲ್ಪೋಡು ಓಕೆ ಏತ್ ಎಡ್ಡೆ ರೀತಿಡ್ ಪಂಡ ಅವೊಂಜಿ ಈತ್ ಪೊರ್ತು ಕುಲ್ಯ ಈತ್ ಪೊರ್ತು ಪದ ಪಂಡೆ ಆ ಲೆಕ್ಕತ್ತು ಯಾನಿ ಎಂಚ ಪ್ರಾಕ್ಟೀಸ್ ಮಲ್ತೆ ಅವು ಲೆಕ್ಕ ಆಪುಂಡು ಎವೆನಿ ಪ್ರಾಕ್ಟೀಸ್ ಮಲ್ತೆ ಅವು ಲೆಕ್ಕ ಇತ್ತೆ ಎಂಕೊಲೆ ಒಂಜಿ ಪದ ಕೊರಿಯರ್ಡ ಅವೆನೇ ಪ್ರಾಕ್ಟೀಸ್ ಮಲ್ಪುನತ್ ಆಯ್ತ ದಾದ ಸ್ವರಸ್ಥಾನ ಪುರ ಗೊತ್ತಾ ಒಂದು ರಾಗ ಯವು ರಾಗಡು ಉಂಡು ಆ ರಾಗನಿ ಪುರ್ಲುಡು ಪ್ರಾಕ್ಟೀಸ್ ಮಲ್ಪೋಡು ಇತ್ತೆ ಒಂಜಿ ಕ್ಲಾಸಿಕಲ್ ಸಿಂಗರ್ಡ ಒಂಜಿ ಕ್ಲಾಸಿಕಲ್ ಟೀಚರ್ಡ ಪೋಂಡ ಆರ್ ಬೇಸಿಕ್ಸ್ ಲೆಸನ್ಸ್ ಪೂರ ಕಲ್ಪಾಪೇರು ಸುರುಟು ಕೆಲವರಿಗೆ ದಾದ ಪುಂಡ್ ಪಂಡ ಪೇಷನ್ಸ್ ಇಜ್ಜಿ
ಕರೆಕ್ಟ್. ಹಾ ಬೇಸಿಕ್ ಸ್ಟಾರ್ಟ್ ಮಲ್ಪೇರು ಸಾ 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 ಪಾ ಸಾ ನನ್ನ ಯಾನ್ ಪದ ಪನೋಲಿ ಅಂಚ ಒಂಥರ ಓವರ್ ಕಾನ್ಫಿಡೆನ್ಸ್ ಇಜ್ಜಿ. ABCD ಇರೆಗ್ ಲೆಟರ್ಸ್ ABCD ಗೊತ್ತಾವಂದೆ ಇರೆಗೊಂಜಿ ಎಂಚ ವರ್ಡ್ ಬರರ ಅಪ್ಪುಜಿ ಸೆಂಟೆನ್ಸ್ ಪ್ಯಾರಾಗ್ರಾಫ್ ಎಸ್ಸೆ ಅವಡು ನಂಡ ಫಸ್ಟಿಗೆ ABCD ಗೊತ್ತಾವಂದೆ ಅಂಚ. ಸೊ ಸ್ಟಾರ್ಟಿಂಗ್ ABCD ಸರಿ ಮಲ್ತವ ನೋಡ್ ನಮ್ಮ ಅವು ಕರೆಕ್ಟ್ ಪ್ರಾಕ್ಟೀಸ್ ಆವಡು. ದಟ್ ಇಸ್ ಕ್ವಾಲಿಟಿ ಪ್ರಾಕ್ಟೀಸ್. ನಾವು ಎಂಕುಲು ಏತ್ ಪೊರ್ತು ಮಲ್ತಾ ಆತು ಎಂಕುಲು ಎಂಚ ಪ್ರಾಕ್ಟೀಸ್ ಮಲ್ತಾ ಅವು ಆನೆಸ್ಟ್ಲಿ ವಿ ಪ್ರಾಕ್ಟೀಸ್ಡ್ ಅವು ಇಂಪಾರ್ಟೆಂಟ್ ಆಪುಂಡು. ಅರ್ಧ ಗಂಟೆ ಇಡ್ಲ ಎಂಕಲು ಎಡ್ಡೆ ರೀತಿ ಪ್ರಾಕ್ಟೀಸ್ ಮಲ್ತುಂಡಲ್ಲ ಆಪುಂಡು ಅಥವಾ ಅವೇನು ಎಕ್ಸ್ಟೆಂಡ್ ಮಲ್ತದ್ದು 3 hours ಮಲ್ತುಂಡಲ್ಲ ಆಪುಂಡು. ಬಟ್ ಕಿರ್ಚುನು ಕ್ರ್ಯಾಕ್ ಆಯ್ನ ಮುಟ್ಟಲ್ಲ ಬೊಬ್ಬೆ ಪಾಡು ದಟ್ ಇಸ್ ನಾಟ್ ಪ್ರಾಕ್ಟೀಸ್. ಅವು ತುಂಬಾ ಎಫೆಕ್ಟ್ ಆಪುಂಡು. ವೋಕಲ್ ಕಾರ್ಡ್ ತುಂಬಾ ಎಫೆಕ್ಟ್ ಆಪುಂಡು. ಬಾರಿ ಟೆಂಡರ್ ಅವು. ವಾಯ್ಸ್ ಬಾಕ್ಸ್ ಇಸ್ ವೆರಿ ಟೆಂಡರ್ ಲೈಕ್ ಅ ಬೇಬಿ. ಅವೇನು ಎಂಕುಲು ಆತೆ ಪುರ್ಲುಡ್ತು ನೋಡು ಆತೆ ಆರೈಕೆ ಪೂರ ಮಲ್ಪೋಡು. ಈರು ಪದ್ಯವನ್ನು ಮಾಡ್ಬಿಡುದು ನೀವು ಹಾಡು ಹೇಳೋದು ಬಿಟ್ಟು ಬೇರೆ ಯಾರು ಮನೇಲಿ ಈಗ ಕಂಟಿನ್ಯೂ ಮಾಡ್ತಾ ಇಲ್ಲ ನಿಮ್ಮ ಫ್ಯಾಮಿಲಿಯಲ್ಲಿ ಕುಟುಂಬದಲ್ಲಿ? ಇಲ್ಲ ಮಾಡ್ತಾ ಇಲ್ಲ, ಯಾರು ಇಲ್ಲ. ಓಕೆ ಓಕೆ. ವಾಟ್ ಅಬೌಟ್ ತಂದೆ ತಾಯಿಯವರ ತಮ್ಗೆ ಸಪೋರ್ಟ್ ಇತ್ತು ಮೇಡಮ್? ದೆನ್ ಆಫ್ಟರ್ ದಟ್ ತಮ್ಮ ಒಂದು ವೈವಾಹಿಕ ಜೀವನ, ಸೊ ಆಫ್ಟರ್ ದಟ್ ಹೇಗಿತ್ತು, ಏನ್ ಕತೆ? ಅವರಿಗೆ ಮ್ಯೂಸಿಕ್ ಅಂದ್ರೆ ತುಂಬಾ ಇಷ್ಟ. ಆಕ್ಚುಲಿ ಅವರು ತುಂಬಾ ಹಾಡುಗಳನ್ನೆಲ್ಲ ಕೇಳ್ತಾರೆ. ಆದ ಕಾರಣ ಹೆಸರು ಮೇಡಮ್ ಏನ್ ಮಾಡ್ತಾ ಇದ್ದಾರೆ? ಅವರ ಹೆಸರು ಬಾಲಚಂದ್ರ. ಓಕೆ. ಅವರು MIT ಆಫೀಸಲ್ಲಿ ವರ್ಕ್ ಅವರಿಗೆ. ಅವರು ಸಂಗೀತದಲ್ಲಿ ಅಭಿರುಚಿ ಇದ್ದ ಕಾರಣ ನನಗೆ ಮದುವೆ ಆದ ನಂತರನೂ ಕಾರ್ಯಕ್ರಮಕ್ಕೆ ಎಲ್ಲ ಹೋಗುವಂತ ಒಂದು ಅವಕಾಶ ಬಂತು ನನಗೆ. ಮನೆಯಲ್ಲಿ ಏನ್ ರಿಸ್ಟ್ರಿಕ್ಟ್ ಮಾಡ್ಲಿಲ್ಲ. ಕಾರ್ಯಕ್ರಮಕ್ಕೆ ಹೀಗೆಲ್ಲ ಹೋಗ್ತಾ ಇದ್ದೇನೆ. ಕೆಲವೊಮ್ಮೆ ಲೇಟ್ ಆಗ್ತದೆ ಮನೆಗೆ ಬರುದು, ಆದ್ರೂ ಏನ್ ತೊಂದ್ರೆ ಇಲ್ಲ. ಹಾ ವಿಶೇಷ ಏನು ಅಂತ ಹೇಳಿದ್ರೆ, ಒಂದು ನಾನು ಪ್ರಾಕ್ಟೀಸ್ ಮಾಡುವಾಗ್ಲೂ ಏನು ತೊಂದರೆ ಇಲ್ಲ. ಮನೆಯಲ್ಲಿ ವಾತಾವರಣ ಒಂದು ಒಳ್ಳೇದೇ ಉಂಟು, ತೊಂದರೆ ಇಲ್ಲ. ಎಲ್ರು ಕೇಳ್ತಾರೆ, ಎಂಜಾಯ್ ಮಾಡ್ತಾರೆ. ಮೇನ್ ಆಗಿ ಮನೆಯವರು ಎಂಜಾಯ್ ಮಾಡ್ಬೇಕು, ಸಪೋರ್ಟ್ ಇದ್ರೆ ಮಾತ್ರ. ಬಾಲಚಂದ್ರ ಸರ್ ಅಂದ್ರೆ ತಮ್ಮ ಪತಿ ಹೇಗೆ, ತಮ್ಮ ಮದುವೆ ಯಾವಾಗ ಆದದ್ದು, ಹೇಗೆ ಲವ್ ಮ್ಯಾರೇಜ್ ಅವರ ಅರೇಂಜ್ ಮ್ಯಾರೇಜ್ ಹೇಗೆ? ಅದು ಎರಡು ಕೂಡ. ನೀವು ಪದ್ಯ ಹೇಳುವಾಗ ಮೋಸ್ಟ್ಲಿ ನೋಡಿದಂತ ಹೌದಾ? ಪಕ್ಕ ಅನ್ಕೊಂಡೆ. ಎಲ್ಲಿ ಮೇಡಮ್ ಅದು ಹೇಗಾಯ್ತು, ಏನ್ ಕತೆ? ಅದು ಹೀಗೆ ದೇವಸ್ಥಾನಗಳಲ್ಲೆಲ್ಲ ನಾನು ಕಾರ್ಯಕ್ರಮ ಎಲ್ಲ ಕೊಡ್ತೇನಲ್ಲ, ಹಾಗೆ ನೋಡಿ ಅವರಿಗೆ ಖುಷಿಯಾಗಿ ಅವರು ಕೇಳಿದ್ರು. ನಾನು ಹೇಳಿದೆ ನನ್ನ ತಂದೆ ತಾಯಂದ್ರು ಏನೇ ಇದ್ರು ಡಿಸಿಷನ್ ಅವ್ರು ತಗೊಳ್ಳಿದ್ರು, ನೀವು ಅವ್ರ ಹತ್ರ ಮಾತಾಡಿ ಅಲ್ಲಿ ಮತ್ತೆ ಓಕೆ ಅಂತ ಆಯ್ತು. ಮತ್ತೆ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಅಲ್ವಾ? Yes, 100%. Then after that ಮಕ್ಕಳು ಹೇಗೆ ಇದೆಲ್ಲ ತಮ್ಮ? ಎಸ್, ಮಗ ದೊಡ್ಡವನು ಓಂ ಋತಂಭರ ಅಂತ. ಅವನು ಈಗ ಫಿಸಿಕ್ಸ್ ಅಲ್ಲಿ MSc ಮುಗಿಸಿ ಈಗ ಬೆಂಗಳೂರಲ್ಲಿ PhD ಮಾಡ್ತಾ ಇದ್ದಾನೆ. ಮಗಳು ಅಮೃತ ವರ್ಷಿಣಿ, ಅವಳು ಫಸ್ಟ್ PUC MGM ಕಾಲೇಜ್ನಲ್ಲಿ ಓದ್ತಾ ಇದ್ದಾಳೆ, ಕಾಮರ್ಸ್ ತಗೊಂಡಿದ್ದಾಳೆ. ಅಲ್ವಾ? ಒಂದು ಖುಷಿಯ ಸಂತೋಷದ ಕುಟುಂಬ ಅಲ್ವಾ ಮೇಡಮ್? ಓಕೆ. ಜೊತೆಗೆ ಸಂಗೀತ ಬಾಲಚಂದ್ರ ಅಂತ ಬಂದಾಗ ಸಂಗೀತ ಅವರು ಇವರ ಹೆಸರೇ, ಬಾಲಚಂದ್ರ ಪತಿಯ ಹೆಸರು. ಸೊ ಹಾಗಿದ್ದಾಗ ಒಂದು ಒಳ್ಳೆಯ ತುಳು ಹಾಡು ಒಂದು ಹಾಡಿದ್ರಿ ಈಗ, ಅಂತದ್ದೇ ಒಂದು ಕುಡುಂಜಿ ಪದ್ಯ, ತುಳು ಪಿಕ್ಚರ್ದ ಒಂದು ಬಾರಿ ಶೋಕದ ಕುಡುಂಜಿ ಪದ್ಯ ಪನೊಲಿ ಮೇಡಮ್. ಈ ಹಾಡು ಹೆಚ್ಚಾಗಿ ನಾನು ಸುಗಮ ಸಂಗೀತ ಕಾರ್ಯಕ್ರಮ ಮಾಡಿದ್ರೆ ಕೋರಿಕೆ ಗೀತೆ ಹಾಡಿ ಅಂತ ಹೇಳ್ತಾರೆ, ನಾನು ಅದನ್ನೇ ಹಾಡ್ತೇನೆ. ಡಾಕ್ಟರ್ NS ಲಕ್ಷ್ಮೀನಾರಾಯಣ್ ಭಟ್ ಅವರದ್ದು ರಚನೆ, ಮೈಸೂರು ಅನಂತ ಸ್ವಾಮಿ ಅವರ ಕಂಪೋಸಿಷನ್. ಸಿಗದೆ ಬಾಳೊಂದು ಬಾಳೆ ಕೃಷ್ಣ, ನಾ ತಾಳಲಾರೆ ಈ ವಿರಹ ಕೃಷ್ಣ, ನಾ ತಾಳಲಾರೆ ಈ ವಿರಹ ಕೃಷ್ಣ, ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ, ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ, ಕೃಷ್ಣ ಕೃಷ್ಣ. ಕೃಷ್ಣನ ಹಾಡು ಅಂತ ಹೇಳಿದ್ರೆ ಅಷ್ಟು ಅದ್ಭುತವಾಗಿರುತ್ತೆ, ನೋ ಡೌಟ್. ಕೃಷ್ಣ ದೇವರು ಕೂಡ ಇದ್ದಾರೆ ನಮ್ಮ ಜೊತೆ, ಸೊ ಅವ್ರಿಗೆ ಕೂಡ ಇಷ್ಟ ಆಗಿದೆ. ಸೊ ಹಾಗಿದ್ದಾಗ ಎಷ್ಟು ಖುಷಿ ಇದೆ ಮೇಡಮ್ ತಮ್ಮ ಒಂದು ಸಂಗೀತದ ಜರ್ನಿ ತಮ್ಗೆ, ಯಾಕಂದ್ರೆ ಎಲ್ರಿಗೂ ಕೂಡ ಸಿಗುವಂತದ್ದಲ್ಲ, ದೇವರ ಒಂದು ಆಶೀರ್ವಾದ ಅನುಗ್ರಹ ಇರಬೇಕು ಸ್ವಂತವರಿಗೆ ಮಾತ್ರ. ಸೊ ಎಷ್ಟು ಖುಷಿ ಇದೆ, ಎಷ್ಟು ಸಾರ್ಥಕತೆ ಇದೆ ತಮ್ಮ ಒಂದು ಜರ್ನಿ, ಸಂಗೀತದ ಜರ್ನಿಯ ಬಗ್ಗೆ ಏನ್ ಹೇಳ್ತೀರಿ ಮೇಡಮ್? ತುಂಬಾ ಸಾರ್ಥಕತೆ ಉಂಟು, ಏರುಪೇರುಗಳಾಗ್ತದೆ ಎಲ್ಲರ ಜೀವನದಲ್ಲಿ ಆಗ್ತದೆ.
ಆದರೆ ಏನಾಯಿತು ಅಂತ ಹೇಳಿದರೆ ನನಗೆ ಒಂದು ದೇವರ ಅನುಗ್ರಹ ಹುಟ್ಟುವಾಗಲೇ ಸಂಗೀತದ್ದು ಒಂದು ಅಂಥದ್ದೊಂದು ಅಟ್ಮಾಸ್ಫಿಯರ್ ಮನೆಯಲ್ಲೇ ಹುಟ್ಟಿದೆ. ಪ್ರೋತ್ಸಾಹ ಮಾಡುವಂಥ ಒಳ್ಳೆ ತಂದೆ ತಾಯಂದರು, ಒಳ್ಳೆ ಗುರುಗಳು ಸಿಕ್ಕಿದ್ರು. ಆಮೇಲೆ ನನ್ನ ಪ್ರತಿಭೆಯನ್ನು ಗುರುತಿಸಿದಂತಹ ನನ್ನ ಟೀಚರ್ಸ್, ಆಮೇಲೆ ಅದಕ್ಕೆ ಪ್ರೋತ್ಸಾಹ, ಅದಕ್ಕಿಂತಲೂ ಒಂದು ಮುಖ್ಯವಾದ ವಿಷಯ ಅಂತ ಹೇಳಿದರೆ ಎಲ್ಲ ಸಂಗೀತ ಪ್ರೇಮಿಗಳು ನನ್ನನ್ನು ಸ್ವೀಕಾರ ಮಾಡಿದ್ರು ಅಲ್ವಾ. ಕಲಾಭಿಮಾನಿಗಳು ಇಲ್ದಿದ್ರೆ ನಾವು ಎಲ್ಲಿ ಕಲೆಯನ್ನು ಪ್ರದರ್ಶನ ಮಾಡಲಿಕ್ಕೆ ಸಾಧ್ಯ ಉಂಟು. ಹಾಗೆ ನಾನು ಹುಟ್ಟಿ ಬೆಳೆದದ್ದು ಇರುವುದು ಉಡುಪಿಯಲ್ಲೇ. ಏನೇ ರೆಕಾರ್ಡಿಂಗ್ಸ್ ಅದು ಇದ್ರೂ ಕೂಡ, ಈಗ ಮಂಗಳೂರಲ್ಲಿ ಜಾಸ್ತಿ, ಮೊದಲು ಬೆಂಗಳೂರಿಗೆಲ್ಲ ಹೋಗಿ ಬರ್ತಾ ಇದ್ದೆ. ಆಗ ನನಗೆ ಹೋಗಬೇಕು ಅಂತಾದರೆ ಅಷ್ಟು ಚಿಕ್ಕ ಮಗು ಅನ್ಸ ನಾನು ಕರ್ಕೊಂಡು ಹೋಗ್ತಾ ಇದ್ದೆ ರೆಕಾರ್ಡಿಂಗಿಗೆಲ್ಲ. ನನ್ನ ಅತ್ತೆ ಬರ್ತಾ ಇದ್ರು ನನ್ನ ಜೊತೆಗೆ, ಕೆಲವೊಂದ್ಸತಿ ನನ್ನ ಅಮ್ಮ ಬರುದು. ಹಾಗೆ ಅಂದ್ರೆ ನಮ್ದು ಫ್ಯಾಮಿಲಿಯಲ್ಲಿ ಏನು ಅಂತ ಹೇಳಿದ್ರೆ, ನಾನು ಬೇರೆಯವರ ಮೇಲೆ ಡಿಪೆಂಡ್ ಆಗುವಂತ ಸಂದರ್ಭವೇ ಬರ್ಲಿಲ್ಲ ನನಗೆ. ನನಗೆ ಫ್ಯಾಮಿಲಿ ಮೆಂಬರ್ಸೇ ನನಗೆ ಸಪೋರ್ಟಿವ್ ಆಗಿದ್ರು. ಅಷ್ಟೇ ಒಂದು ಎಂಕರೇಜ್ಮೆಂಟ್ ಎಲ್ಲ ಕಡೆ ಎಲ್ಲರಿಂದಲೂ ಸಿಕ್ಕಿದೆ ನನಗೆ. ಹೌದು, ಈಗಲೂ ಸಿಗ್ತಾ ಉಂಟು. ಈಗ ನಾನು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಮಾಡ್ತೇನೆ ಅಂತ ಹೇಳಿದ ತಕ್ಷಣ, ನಾನು ಸೆಲೆಕ್ಟ್ ಮಾಡಿದ ಒಂದು ಕಲಾವಿದರ ಟೀಮ್ ಏನು ಅಂತ ಹೇಳಿದ್ರೆ, ಅವರು ಎಷ್ಟು ಡೆಡಿಕೇಟೆಡ್ ಆಗಿದ್ದಾರೆ ಅಂತ ಹೇಳಿದ್ರೆ, ಪ್ರತಿಯೊಂದು ವಿಷಯವನ್ನ ಸಹ ಅವರು ಅಷ್ಟೊಂದು ಡೀಪ್ ಆಗಿ ಅದರ ಬಗ್ಗೆ ಆ ವ್ಯವಸ್ಥೆಗಳಾಗಿರ್ಬೋದು. ಅಂದರೆ ಒಂದು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಕಾರ್ಯಕ್ರಮ ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ. ಅದಕ್ಕೆ ಪೂರ್ವ ತಯಾರಿ ತುಂಬಾ ಬೇಕಾಗ್ತದೆ. ಟೆಕ್ನಿಕಲಿ ತುಂಬಾ ಕೆಲಸಗಳಾಗ್ಲಿಕ್ಕುಂಟು. ಅದನ್ನೆಲ್ಲ ಅದು ಚೆಕ್ ಮಾಡೋದು, ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಅಂದ್ರೆ ನಾನು ಅಂದ್ರೆ ಕಲಾವಿದ್ರು ಸೆಲೆಕ್ಟ್ ಮಾಡಿದ್ದು ಅವರ ಕೆಲಸ ಅವ್ರು ಮಾಡ್ತಾರೆ ಇಲ್ಲ, ಅವರು ಈ ವಿಚಾರದಲ್ಲೂ ಸಹ ಅವರು ಅದನ್ನ ತಲೆ ಹಾಕ್ತಾ ಇದ್ದಾರೆ. ಅವರು ಅದರ ತುಂಬಾ ಎಂತ ಹೇಳ್ತಾರೆ, ಫಾಲೋ ಅಪ್ ಮಾಡ್ತಾ ಇದ್ದಾರೆ, ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಸೊ ಅಂತ ಒಂದು ಎಂಕರೇಜಿಂಗ್, ಕೋಆಪರೇಟಿಂಗ್ ಒಂದು ಟೀಮ್ ನನ್ಗೆ ಸಿಕ್ಕಿದೆ. ಸೊ ಎಲ್ಲ ನೋಡಿ, ಅದೆಲ್ಲ ಒಂದು ನಾನು ಹುಟ್ಟಿದ್ದು ಒಂದು ಮ್ಯೂಸಿಕ್ ಅನ್ನ ಹಿಡಿದು, ನನ್ನ ಜೊತೆಗೆ ಬಂದ ಮ್ಯೂಸಿಕ್ ಅದು ನನ್ನನ್ನು ಎಷ್ಟು ರೀತಿಯಲ್ಲಿ ಕರ್ಕೊಂಡು ಬಂದು ನನಗೆ ಬೇಕಾಗುವಂತ ಎಲ್ಲ ವ್ಯವಸ್ಥೆಗಳನ್ನ ಮಾಡಿ ಕೊಟ್ಟು ಅಂದ್ರೆ ಒಂದು ನೀವು ಹೇಳಿದಾಗೆ ಒಂದು ಅನುಗ್ರಹ, ಅದು ಎಲ್ಲ ರೀತಿಯಿಂದಲೂ ಅನುಗ್ರಹ ನನಗೆ. ನಾನು ಗುರುರಾಜ್ ಸರ್ ಹತ್ರ ಹೇಳಿದೆ, ಒಂದು ನಿಯರ್ಲಿ ಒಂದು 220 ಚಿಲ್ಡ್ರೆ ಸಾಂಗ್ಸ್ ಕಂಪೋಸ್ ಆಗ್ಬೇಕು ಹೇಳಿದ ಕೂಡಲೇ, ಹೌದಾ ನನ್ಗೆ ಸಾಹಿತ್ಯವೆಲ್ಲ ಕೊಡಿ ನೀವು, ನಾನು ಅದನ್ನೆಲ್ಲ ರೆಫರ್ ಮಾಡಿ ನಿಮ್ಗೆ ರಾಗ ಸಂಯೋಜನೆ ಮಾಡಿ ಕೊಡ್ತೇನೆ ಅಂತ. ಆಯ್ತು ಈಗ ನೋಡಿ, ಅದೆಲ್ಲ ಏನು ಅಂತ ಹೇಳಿದ್ರೆ ಒಂದು ರೀತಿಯಾದಂತ ಒಂದು ಅನುಗ್ರಹ. ನಾವೊಂದು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಹೊರಟಿದ್ದೇವೆ ಅಂತ ಹೇಳಿದ್ರೆ, ಅದಕ್ಕೆ ಎಲ್ಲ ಬೇಕಾಗುವಂತ ಎಲ್ಲ ಒಂದು ಸೌಕರ್ಯಗಳು ಒದಗಿ ಬರ್ತಾ ಉಂಟು ಅಂತ ಹೇಳಿದ್ರೆ, ಅದಕ್ಕಿಂತ ದೊಡ್ಡ ಅನುಗ್ರಹ ಬೇರೆ ಅಂತ ಅಲ್ವಾ. ನಿಜವಾಗ್ಲೂ ಕೂಡ. ಜೊತೆಗೆ ಈಗ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡ್ಲಿಕ್ಕೆ ಹೊರಟಿದ್ದೀರಿ. ಇವೆಲ್ಲ ಜೊತೆಗೆ ಮೇಡಮ್, ತಮ್ಗೆ ಈ ಸಂಗೀತದ ಜರ್ನಿಯಲ್ಲಿ ತುಂಬಾ ಖುಷಿ ಕೊಟ್ಟಂತಹ ಒಂದು ಘಟನೆ ಅಥವಾ ತುಂಬಾ ಬೇಸರ ಆಗಿರುವಂತ ಮತ್ತೊಂದು ಘಟನೆ, ಎರಡರಲ್ಲಿ ಒಂದನ್ನ. ಎಸ್, ಖುಷಿ ಅಂತ ಹೇಳಿದ್ರೆ ಒಂದೇ ಆಗುದಿಲ್ಲ, ಸುಮಾರು ಉಂಟು ವಿಚಾರಗಳು. ಅದು ಬಹಳಷ್ಟು ಖುಷಿ ಕೊಟ್ಟದ್ದು, ಬಹಳಷ್ಟು ಖುಷಿ ಕೊಟ್ಟದಂದ್ರೆ, ನನ್ನ ಸ್ಟೇಟ್ ಲೆವೆಲ್ ಅಲ್ಲಿ ನಿತ್ಯೋತ್ಸವ ಅವಾರ್ಡ್ ಬಂದಾಗ, ಯಾಕಂತ ಹೇಳಿದ್ರೆ ಆಗ ನಮ್ದು ಹೇಳ್ತಾರಲ್ಲ ಒಂದು ಕೂಪ ಮಂಡುಕ ಅಂತ, ನಾವು ಉಡುಪಿಯಲ್ಲಿ ಇದ್ದು ನಾವೇ ಗ್ರೇಟ್ ಸಿಂಗರ್ಸ್. ಅಲ್ಲಿ ಬೆಂಗಳೂರಿಗೆ ಹೋಗುವಾಗ ಅಲ್ಲಿಯ ಬಂದಂತಹ ಒಂದು ಪಾರ್ಟಿಸಿಪೆಂಟ್ಸೇ ಆಗಿರ್ಬೋದು, ಅವರಿಗೆ ಇರುವಂತಹ ಒಂದು ಸುಗಮ ಸಂಗೀತವನ್ನ, ಅಂದ್ರೆ ಒಂದು ಶೈಲಿ, ಸುಗಮ ಸಂಗೀತ ಹೇಳುವಂಥದ್ದು, ಈ ಭಾವಗೀತೆಯನ್ನ ಹಾಡುವಂಥದ್ದು ಒಂದು ಶೈಲಿ. ಅದು ಅದಕ್ಕೆ ಸೊ ಆಕ್ಚುಲಿ ಟ್ರೈನಿಂಗ್ ಎಲ್ಲ ಉಂಟು. ನಾನು ಕಲಿತಾ ಇರುವಾಗ ಆ ಟೈಮ್ನಲ್ಲಿ ಆ ಒಂದು ಸೌಕರ್ಯಗಳೆಲ್ಲ ನಮ್ಗೆ ಇರ್ಲಿಲ್ಲ. ಈಗ ವಾಸ್ಟ್ ಆಗಿದೆ, ಮೀಡಿಯಾ ಉಂಟು, ಆನ್ಲೈನ್ ಕ್ಲಾಸಸ್ ಎಲ್ಲ ನಡೀತದೆ, ಎಲ್ಲ ಆಗ್ತದೆ. ಆಗ ನಮ್ಗೆ ಏನು ಇರ್ಲಿಲ್ಲ. ನಾವೇ ತಿಳ್ಕೊಂಡದ್ದೇ ನಮ್ಗೆ ಒಂದು ದೊಡ್ಡ ಜ್ಞಾನ. ಈಗೆಲ್ಲ ಯೂಟ್ಯೂಬ್ಗಳು ಅದು ಇದು ಎಲ್ಲವೂ ಕೂಡ ಇದೆ, ಟ್ಯುಟೋರಿಯಲ್ಸ್ ಎಲ್ಲ ಇದೆ, ಇರ್ಲಿಲ್ಲ. ಆಗ ಅಲ್ಲಿ ಬೆಂಗಳೂರಿಗೆ ಹೋಗುವಾಗ ನಮ್ಗೆ ಆಶ್ಚರ್ಯ ಆಯ್ತು, ಈ ಒಂದು ಶೈಲಿ ಇದು, ಇದನ್ನ ಹೀಗೆ ಹಾಡಬೇಕು. ಮತ್ತೆ ಅಲ್ಲಿ ಬರುವಂತ ಎಲ್ಲ ನಮ್ಗೆ ಆ ಟೈಮ್ನಲ್ಲಿ ಎಲ್ಲ ಮೆಂಟರ್ಸ್ ಇದ್ದದ್ದು ಸಿ ಅಶ್ವಥ್ ಸರ್, ರಾಜು ಅನಂತ ಸ್ವಾಮಿ, ಆಮೇಲೆ ರತ್ನಮಾಲ ಪ್ರಕಾಶ್, ದೊಡ್ಡ ದೊಡ್ಡ ಸುಗಮ ಸಂಗೀತ ಅವರು ಕಲಾವಿದರೆಲ್ಲ ಬಂದು ನಮ್ಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ನಾನು ಆಗ ಎಣಿಸಿದೆ, ಇದು ಮಹಾಸಾಗರ, ಇದು ನಾನು ಅಲ್ಲಿ ಇನ್ನು ಬದಿಯಲ್ಲಿದ್ದೇನೆ.
ಬಟ್ ಆದ್ರೂ ಕೂಡ ಅವರು ನನ್ನಲ್ಲಿರುವಂತಹ ಒಂದು ಪ್ರತಿಭೆಯನ್ನು ನೋಡಿ ಅಲ್ಲಿ ಗುರುತಿಸಿ ನನಗೆ ಆ ಒಂದು ಸ್ಟೇಟ್ ಲೆವೆಲಲ್ಲಿ ನನಗೆ ಅದು ಬಹುಮಾನ ಬಂತು ಹೇಳಿದ್ರೆ ನನಗದು ಎಣಿಸಿಯೇ ಇರಲಿಲ್ಲ ನನಗೆ ಅದು ಬರ್ತದೆ ಅಂತ ಹೇಳಿ. ಬಟ್ ಅದು ಒಂದು ಅದ್ಭುತ ಖುಷಿ ಕೊಟ್ಟಂತ ಒಂದು ಗಳಿಗೆ ಅದು. ಅದು ಖುಷಿ ಕೊಟ್ಟಿರುವಂತದ್ದು. ಅದು ತುಂಬಾ ಅಂದ್ರೆ ಸ್ಟೇಟ್ ಲೆವೆಲ್. ಹೌದಪ್ಪ. ಸ್ಟೇಟ್ ಲೆವೆಲ್ ಹೇಳಿದ್ರೆ ಎಲ್ಲಿ ಧಾರವಾಡ ಆಚೆ ಈಚೆ ಆಲ್ ಓವರ್ ಕರ್ನಾಟಕ ಅಂದ್ರೆ ಅದು ಆಗ ಒಂದು ಬಹಳ ಒಂದು ನೂತನದ ಒಂದು ರೀತಿಯ ರಿಯಾಲಿಟಿ ಶೋ ಮಾಡಿದ್ರು. ಬಹಳ ಚೆನ್ನಾಗಿ ಮೂಡಿ ಬಂದಿತ್ತು ಅದು ಪ್ರೋಗ್ರಾಮ್. ಧಾರವಾಡದಿಂದ ಒಂದೊಂದು ಇವರು ಅಂದ್ರೆ ನಾವೆಲ್ಲ ಒಂದೇ ಏಜ್ನವರಲ್ಲ. ಎಷ್ಟು ಚಂದ ಹಾಡ್ತಾರೆ, ಅವ್ರಿಗೆ ಎಷ್ಟು ಜ್ಞಾನ ಉಂಟು. ಅವರು ಡಿಡಿ ಚಂದನದಲ್ಲಿ ಬಂದಾಗ ನಿತ್ಯೋತ್ಸವ ಆಗಿನ ಕಾಂಪಿಟೇಷನ್ ಅದೇ ರೀತಿ ಇತ್ತು. ಅಲ್ಲಿ ಸಂಗೀತ ಅಥವಾ ಪರಿಶುದ್ಧ ಸಂಗೀತವೇ ಅಲ್ಲಿ ಬಂಡವಾಳ. ಆದ್ರೆ ಈಗ ರಿಯಾಲಿಟಿ ಶೋಗಳು ಬೇರೆ ಬೇರೆ ರೀತಿ ಆಗಿದೆ. ಆವಾಗ ಇರುವಾಗ ಅದು ನಮ್ಗೆ ಒಂದು ನಾವು ಆ ಮಟ್ಟದಲ್ಲಿ ನಮ್ಗೆ ಅದು ಬಹುಮಾನ ಬಂತ ಹೇಳಿದ್ರೆ ಅದು ಒಂದು ದೊಡ್ಡ ಸಾಧನೆ ಆ ಟೈಮ್ನಲ್ಲಿ. ಅದ್ರ ನಂತರದ್ದು ನನ್ಗೆ ಖುಷಿ ಕೊಟ್ಟದ್ದು ಹೇಳಿದ್ರೆ SP ಸರ್ಜು ಮುಂದೆ ಹಾಡಿದ್ದು, ಅವ್ರ ಜೊತೆ ಹಾಡಿದ್ದು, S ಜಾನಕಿ ಅಮ್ಮ ಬಂದಾಗ ಅವ್ರ ಜೊತೆ ಹಾಡಿದ್ದು, ಮತ್ತೆ ನನ್ನ CD-ಯನ್ನು ನಾನು ರಿಲೀಸ್ ಮಾಡುವಾಗ ಅದು ಹೇಳಿಕ್ ಹೋದ್ರೆ ಸುಮಾರು ಎಲ್ಲ ಖುಷಿ ಕೊಟ್ಟದ್ದು. ಬೇಸರ ಆದದ್ದು ಅಂತ ಹೇಳಿದ್ರೆ ಒಂದು ಪ್ರೋಗ್ರಾಮಿಗೆ ಹೊರಡುವಾಗ ನನ್ಗೆ ವಾಯ್ಸ್ ಇಲ್ಲ. ನಂಗೆ ಅವತ್ತು ಸನ್ಮಾನ ಇತ್ತು. ಆವತ್ತು ಸನ್ಮಾನ ನಂಗೆ, ನಂದು ಕಾರ್ಯಕ್ರಮ ಇಟ್ಟಿದ್ರು. ಏನಾಯ್ತು? ಪುಣ್ಯಕ್ಕೆ ನಾನು ಅಂದ್ರೆ ಟೀಮ್ ಮಾಡುವಾಗ ಒಬ್ರು ಸಹ ಗಾಯಕರು ಇದ್ರು. ಅವರು ಶ್ರೇಷ್ಠ ಗಾಯಕರು, ಅವರ ವಿಚಾರ ಹೇಳ್ಬೇಕು. ಶ್ರೇಷ್ಠ ರಂಗಕರ್ಮಿ BV ಕಾರಂತರ ಸಹೋದರ B ಕೃಷ್ಣ ಕಾರಂತ್. ಅವರು ಉಡುಪಿಯಲ್ಲಿ ಇದ್ರು. ಅವರು ನಾವೆಲ್ಲ ಒಟ್ಟಿಗೆ ಕಾರ್ಯಕ್ರಮಗಳನ್ನೆಲ್ಲ ನೀಡ್ತಾ ಇದ್ದೆವು. ಅವ್ರ ಹತ್ರ ಈ ವಿಚಾರ ಹೊರಡುವಾಗ್ಲೇ ಹೇಳಿದೆ, ಸರ್ ಹೀಗೆಲ್ಲ ನಮ್ದು ಸಮಸ್ಯೆ ಉಂಟು, ಪರವಾಗಿಲ್ಲ ನೀನು ಟೆನ್ಷನ್ ಮಾಡ್ಕೊಳ್ಬೇಡ, ನಿಂಗೆ ಎಷ್ಟಾಗ್ತದೆ ಅಷ್ಟು ಹಾಡು, ಮಿಕ್ಕಿದ್ದು ನಾನು ಅದನ್ನ ಕಾರ್ಯಕ್ರಮ ಮಾಡ್ತೇನೆ ಅಂತ ಹೇಳಿದ್ರು. ನಂಗೊಂದು ಸ್ವಲ್ಪ ಧೈರ್ಯ ಕೊಟ್ಟರು ಅವರು. ಸಂಘಟಕರ ಹತ್ರ ಸಹ ಹೇಳಿದೆ, ಇಂಥ ಒಂದು ಸಮಸ್ಯೆ ಬಂದು ಬಿಟ್ಟಿತ್ತು, ನನಗೆ ಕ್ಷಮಿಸಿ ಅಂತ ಹೇಳಿ. ನಾನು ಆವತ್ತು ಅವ್ರ ಹತ್ರ ನನಗೆ ಸನ್ಮಾನ ಎಲ್ಲ ಬೇಡ, ನಾನು ಬಾಯಿ ಬಿಟ್ಟು ಹೇಳಿದೆ ಅವ್ರ ಹತ್ರ, ಇದು ನನಗೆ ತುಂಬಾ ಅಂದ್ರೆ ತಪ್ಪಾಗ್ತದೆ, ನೀವು ಸನ್ಮಾನ ಮಾಡ್ತಾ ಇದ್ದೀರಿ, ನಾನು ಇಲ್ಲಿ ನನಗೆ ಹಾಡ್ಲಿಕ್ಕೆ ಆಗುದಿಲ್ಲ ಹೇಳಿದ್ರೆ ಅದು ತುಂಬಾ ನನಗೆ ತುಂಬಾ ಬೇಸರ ಕೊಡ್ತದೆ. ಅವ್ರು ಹೇಳಿದ್ರು ಇಲ್ಲ, ಅದು ಇವತ್ತು ಈ ಒಂದು ಕ್ಷಣದಲ್ಲಿ ಆಗಿ ಹೋಯ್ತು, ಯಾವಾಗ್ಲೂ ಅಲ್ಲ ನಿಮ್ಮಲ್ಲಿರುವ ಪ್ರತಿಭೆಯನ್ನ ನೋಡಿ ನಾವು ಗುರುತಿಸಿ ನಾವು ಈ ಸನ್ಮಾನ ಮಾಡ್ತಾ ಇದ್ದೇವೆ, ನಿಮ್ಗೆ ಎಷ್ಟಾಗ್ತದೆ ಅಷ್ಟು ಹಾಡಿ, ತೊಂದ್ರೆ ಇಲ್ಲ ಅಂತ ಎಲ್ಲ ಹೇಳಿದ್ರು. ಆದ್ರೂ ನನ್ಗೆ ಒಳಗಿಂದ ಅದು ಸಮಾಧಾನ ಇಲ್ಲ. ಅದು ಒಂದು ಸ್ವಲ್ಪ ಹಾಗೆ ಬೇಸರ ಕೊಟ್ಟದ್ದು ಉಂಟು. ಏನ್ ಕಾರಣ ವಾಯ್ಸ್ ಇನ್ ಸಡನ್ ಹೋದದಂತ ಹೇಳಿದ್ರೆ? ಅಂದ್ರೆ ಅದು ವೆದರ್ ಚೇಂಜ್ ಆಗಿ ಅದು ಸರಿ ಆಗ್ತದೋ ಏನೋ ಅಂತ ಅನ್ಕೊಂಡೆ ನಾನು, ಸರಿ ಆಗ್ಲಿಲ್ಲ. ಆದ್ರೂ ಇದು ಎಲ್ಲ ಏನೆಲ್ಲ ಅದಕ್ಕೆ ಬೇಕಾಗುವಂತದ್ದೆಲ್ಲ ಮಾಡಿದೆ, ಮದ್ದು ತಗೊಂಡೆ ಎಲ್ಲ ಮಾಡಿದೆ. ಆದ್ರೂ ಕೂಡ ಏನೋ ಅದು ಕೆಟ್ಟಗಳಿಗೆ ಕೆಲವೊಂದ್ಸಲ ಆಗುತ್ತೆ ಅಲ್ವಾ. ಅದು ಒಬ್ಬ ಗಾಯಕಿಗೆ ಹಾಗೆ ಆದ್ರೆ ಅಲ್ಲಿ ಅಂದ್ರೆ ನಮ್ದು ಪ್ರಾಮಿನೆನ್ಸ್ ಅಲ್ಲಿ ನಾವು ಪರ್ಫಾರ್ಮ್ ಮಾಡ್ಲೇಬೇಕು ಅಂತ ಒಂದು ವೇದಿಕೆಯಲ್ಲಿ ಹೀಗಾದ್ರೆ ಅದು ಅದಕ್ಕಿಂತ ದೊಡ್ಡ ಬೇಸರದ ವಿಷಯ ಇಲ್ಲ. ಇವೆಲ್ಲರ ಜೊತೆಗೆ ಹಿಂದಿನ ಒಂದು ಸಂಗೀತ ಕ್ಷೇತ್ರ, ಈಗಿನ ಸಂಗೀತ ಕ್ಷೇತ್ರ ತಾವು ನೋಡಿದ ಪ್ರಕಾರ ಹೇಗಿದೆ ಮೇಡಮ್? ಏನ್ ಹೇಳ್ತೀರಿ? ಕಾಲ ಬದಲಾಗಿದೆ, ಮತ್ತೆ ಸಿಂಗರ್ಸ್ ಬದಲಾಗಿದ್ದಾರೆ, ಶೈಲಿ ಬದಲಾಗಿದೆ. ಏನ್ ಹೇಳ್ತೀರಿ? ಟ್ರೆಂಡ್ ಚೇಂಜ್ ಆಗ್ತಾ ಇರ್ತದೆ. ನಾವು ಹಾಡ್ತೇವೆ, ನಾವು ಕಾರ್ಯಕ್ರಮ ನೀಡ್ತಾ ಇರುವಾಗ ಇದ್ದ ಟ್ರೆಂಡ್, ಅದಕ್ಕಿಂತ ನಾವು ಹಿಂದಿನ ಜನರೇಷನ್ ಇದ್ದು ಟ್ರೆಂಡ್ ಅನ್ನ ನೋಡ್ಲಿಕ್ಕೆ ಹೋದ್ರೆ ನಮ್ಮದು ಚೇಂಜ್ ಆಗಿತ್ತು. ಇದು ನಮ್ಗಿಂತ ಈಗ ಚೇಂಜ್ ಆಗಿದೆ, ಅದು ಬದಲಾವಣೆ ಆಗ್ತಾ ಇರ್ತದೆ. ಇಟ್ ಈಸ್ ಅ ಸೈಕಲ್. ಮತ್ತೆ ಪುನಃ ಅದು ಮೂಲ ರೂಪಕ್ಕೆ ಬರ್ತದೆ. 100% ಯಾವುದಕ್ಕೆ ಅದು ಪ್ರಕೃತಿಗೂ ಗೊತ್ತಿರ್ತದೆ, ಯಾವುದಕ್ಕೆ ಅದು ಇಂಪಾರ್ಟೆನ್ಸ್ ಕೊಡಬೇಕು, ಯಾವುದು ಚಾಲ್ತಿಯಲ್ಲಿ ಇರ್ತದೆ. ಈಗ ಶಾಸ್ತ್ರೀಯ ಸಂಗೀತ ಹೇಳುವಂಥದ್ದು ಆಗ್ತಾನೆ ಉಂಟು. ನಾವು ಹುಟ್ಟುವ ಮೊದಲು ಆಗ್ತಾ ಇತ್ತು ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮಗಳು, ಅದು ದಾಸರ ಪದಗಳದ್ದು, ದಾಸವಾಣಿ ಎಲ್ಲವೂ ಆಗ್ತಾ ಇತ್ತು, ಸುಗಮ ಸಂಗೀತವೂ ಆಗ್ತಾ ಇತ್ತು. ಇದು ಮುಂದಿನ ಪೀಳಿಗೆಗೂ ಅದರ ಗೊತ್ತಾಗ್ತದೆ ಇಂಪಾರ್ಟೆನ್ಸ್, ಅದನ್ನ ಅವ್ರು ಮುಂದಸ್ಕೊಂಡು ಹೋಗ್ತಾರೆ ಅಲ್ವಾ. ನಾವು ಹೇಗೆ ಮೊದ್ಲು ನಮ್ಮ ಹತ್ರ ಏನು ಮೊಬೈಲ್ ಇರ್ಲಿಲ್ಲ, ಲ್ಯಾಂಡ್ಲೈನ್ ಫೋನ್ ಇದ್ದದಲ್ಲ, ಅದ್ರ ಮೊದ್ಲು ಫೋನ್ ಸಹ ಇಲ್ಲ, ಕೆಲವೊಂದು ಮನೆಗಳಲ್ಲಿ ಮಾತ್ರ ಇತ್ತು. ಹಾಗೆ ಹೇಗೆ ಕಾಲ ಬದಲಾಗ್ತದೆ ನೋಡಿ,
ಹಾಗೆ ಮನಸ್ಸಿನ ಒಂದು ಫ್ರೀಕ್ವೆನ್ಸಿ ಕೂಡ ಚೇಂಜ್ ಆಗ್ತದೆ, ಕರೆಕ್ಟ್ ನೇಚರ್ ಫ್ರೀಕ್ವೆನ್ಸಿ ಕೂಡ ಚೇಂಜ್ ಆಗ್ತದೆ, ಕರೆಕ್ಟ್ ಅದು ಒಂದು ನಾರ್ಮಲ್ ಸ್ಥಿತಿಗೆ ಬರ್ತದೆ. ಕರೆಕ್ಟ್. ಹಾ, ಆಗ ಇದು ಏನಂತ ಒಂದು ಹೇಳಿದ್ರೆ ಅದು ಹರಿತಾ ಇರ್ತದೆ, ಅದೆಲ್ಲ ನೋಡ್ಕೊಂಡು ಹೋಗ್ತದೆ. ಕರೆಕ್ಟ್ ಹಾ, ಅಲ್ವಾ? ಅದಕ್ಕೊಂದು ಗೊತ್ತು ನಾನು ಎಲ್ಲಿ ತನಕ ಹೋಗ್ಬೋದು, ಅದು ಎಲ್ಲಿ ಹೋಗ್ತದೆ. ಕರೆಕ್ಟ್. ಅದಕ್ಕೊಂದು ಎಂಡ್ಲೆಸ್ ಮ್ಯೂಸಿಕ್ ಸ್ಟ್ರೀಮ್ ಹೇಳುವಂಥದ್ದು, ಇಟ್ ಇಸ್ ಎಂಡ್ಲೆಸ್. 100%. ಅದು ಪ್ರಕೃತಿಯಲ್ಲೇ ಇದ್ದ ಕಾರಣ ಮ್ಯೂಸಿಕ್ ಹೇಳುವಂಥದ್ದು ಅದೇನು ಅದು ಯಾರ್ದು ಸ್ವತ್ತಲ್ಲ, ಅದು ಪ್ರಕೃತಿ, ಅದು ಉಂಟು ಅಲ್ವಾ, ಅದು ನಿರಂತರ ಇರ್ತದೆ. ಹೌದು. 100%. ತಮ್ಮ ರೋಲ್ ಮಾಡೆಲ್ ಯಾರು ಮೇಡಮ್ ಸಂಗೀತದಲ್ಲಿ? ಇವರನ್ನು ನೋಡಿ ಅಥವಾ ಇನ್ಸ್ಪಿರೇಷನ್ ಯಾರು? ರೋಲ್ ಮಾಡೆಲ್ ಅಂತ ಯಾರಿಲ್ಲ, ಬಟ್ ತುಂಬಾ ಗಾಯಕರಲ್ಲಿ ಇರುವಂತ ಒಂದು ಕ್ವಾಲಿಟೀಸ್ ಆಗಿರ್ಬೋದು, ಅಲ್ಲ ಅದು ಒಂದು ಸಿಂಗಿಂಗ್ ಟೆಕ್ನಿಕ್ಸ್ ಇರ್ಬೋದು, ಅದನ್ನೆಲ್ಲ ನಾನು ತಿಳ್ಕೊಂಡಿದ್ದೇನೆ ಅಷ್ಟೇ. ಹಾ, ಈಗ ಜಾನಕಿ ಅಮ್ಮ ನಾವು ಚಿಕ್ಕಂದ್ಲಿಂದ ಕೇಳ್ತಾ ಬರ್ತೇವೆ, ಅದೊಂದೇನೋ ಒಂದು ಅದ್ಭುತ ಕಂಠ. ಹಾ, ಅದನ್ನ ಕೇಳಿ ಕೇಳಿ ಅವ್ರು ಯಾವ ರೀತಿ ಹಾಡ್ತಾರೆ, ಅದನ್ನ ಹೇಗೆ ಪ್ರೆಸೆಂಟ್ ಮಾಡುದು, ಯಾಕೆಂತ ಹೇಳಿದ್ರೆ ವಿಶೇಷ ಅಂತ ಹೇಳಿದ್ರೆ ಅವರು ಎಲ್ಲ ಜಾನರ್ಸ್ ಅನ್ನ ಅಷ್ಟೊಂದು ಜಸ್ಟಿಸ್ ಕೊಟ್ಟು ಹಾಡ್ತಾ ಇದ್ರು. ಅದು ಶಾಸ್ತ್ರೀಯ ಸಂಗೀತವೇ ಆಗಿರ್ಬೋದು, ಅಂದ್ರೆ ಸಿನಿಮಾದಲ್ಲಿ ಕೂಡ ಶಾಸ್ತ್ರೀಯ ಸಂಗೀತವನ್ನೇ ಪ್ಯೂರ್ ಆಗಿ ತಗೊಂಡದ್ದು, ಅದು ಸಹ ಅವ್ರು ಹಾಡಿದ್ದಾರೆ. ಆಮೇಲೆ ಒಂದು ಭಾವನಾತ್ಮಕವಾದಂತ ಒಂದು ಪ್ಯಾಥೋ ಸಾಂಗ್ಸ್ ಆಗಿರಬಹುದು, ಅಲ್ಲ ಒಂದು ರೊಮ್ಯಾಂಟಿಕ್ ಸಾಂಗ್ಸ್ ಆಗಿರ್ಬೋದು, ಆಮೇಲೆ ಎಲ್ಲಿ ತನಕ ಹೇಳಿದ್ರೆ ಐಟಮ್ ಸಾಂಗ್ಸ್ ಕೂಡ ಹಾಡಿದ್ದಾರೆ. ಸೊ ಅದಕ್ಕೆ ಅವ್ರು ಹೇಗೆ ಅದನ್ನ ಒಂದು ಆ ವಾಯ್ಸ್ ಅನ್ನ ಹೇಗೆ ಮಾಡ್ಯುಲೇಟ್ ಮಾಡ್ತಾರೆ, ಅದು ಇದೆಲ್ಲ ಅದೆಲ್ಲ ಒಂದು ಸ್ಟಡಿ ಮಾಡಿ 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 ಅವ್ರಂದ್ರೆ ಅವ್ರ ರೋಲ್ ಮಾಡೆಲ್ ಅಂತ ಹೇಳುದಿಲ್ಲ ನಾನು, ಅವರು ಒಂದು ದೇವತೆ, ಅವರು ದೇವತೆ. ಅವರಿಂದ ಕಲಿತೇನೆ ಅಷ್ಟೇ ಅಲ್ವಾ? ಜಾನಕಿ ಮೇಡಮ್, ಜಾನಕಿ ಮೇಡಮ್, ವಾಣಿ ಜಯರಾಮ್ ಇದ್ದಾರೆ, ಅವರದ್ದು ಒಂದು ಟೋನ್ ಬೇರೆ. ಹೆಚ್ಚಿನವರು ಹೇಳ್ತಾರೆ ಸಂಗೀತ ಅವರು ಹಾಡುವಾಗ ವಾಣಿ ಜಯರಾಮ್ ಹಾಡಿದಾಗೆ ಕೇಳ್ತದೆ, ಕೆಲವರು ಹೇಳ್ತಾರೆ ಸಂಗೀತ ಅವರು ಹಾಡುವಾಗ ಕವಿತಾ ಕೃಷ್ಣಮೂರ್ತಿ ಹಾಡಿದಾಗೆ ಕೇಳ್ತದೆ. ಅಂದ್ರೆ ಬೇರೆಯವರ ಕೇಳುವ ಹೇಗಿರ್ತದೆ. ಸೊ ಹಾಗೆ ನಾನು ಅದನ್ನು ಕಂಪೇರ್ ಮಾಡಿ ನೋಡಿದೆ. ಹಾಗಾದ್ರೆ ಯಾಕೆ ಆ ಸಿಮಿಲಾರಿಟಿ ಬರ್ತಾ ಉಂಟು, ನಾನು ಹಾಡುವಾಗ ಅವರಿಗೆ ಯಾಕೆ ಹಾಗೆ ಕೇಳ್ತಾರೆ, ಅದನ್ನೆಲ್ಲ ಸ್ಟಡಿ ಮಾಡ್ಲಿಕ್ಕೆ ಇದೆಲ್ಲ ಈ ಗಾಯಕರದೆಲ್ಲ ಹಾಡನ್ನ ಕೇಳುದು. ಓಕೆ, ಅವ್ರು ಯಾವ್ದೋ ಒಂದು ಟೆಕ್ನಿಕ್ ಯೂಸ್ ಮಾಡ್ತಾರೆ, ಅದನ್ನೆಲ್ಲ. ಸೊ ಎಲ್ಲರ ಹತ್ರ ಪ್ರತಿಯೊಂದು ಗಾಯಕಿಯರ ಹತ್ರ ಒಂದೊಂದು ಅವರದ್ದೇ ಆದಂತ ಒಂದು ಕ್ವಾಲಿಟೀಸ್ ಇರ್ತದೆ. ಅದನ್ನ ಜಸ್ಟ್ ವಿ ಹ್ಯಾವ್ ಟು ಸ್ಟಡಿ ಅಲ್ವಾ? ನಿಜ ನಿಜ. ಜೊತೆಗೆ ಇದು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಇನ್ನು ಆಗ್ಲಿಕ್ಕಿದೆ. ಸೊ ವಿಶ್ ಆಲ್ ದ ಬೆಸ್ಟ್ ಮೇಡಮ್ ಒನ್ಸ್ ಅಗೇನ್. ಕೊನೆಯದಾಗಿ ಒಂದು ಹಾಡಿನ ಮುಖಾಂತರ ನಾವು ಈ ಕಾರ್ಯಕ್ರಮವನ್ನ ಏನ್ ಹೇಳ್ತೀರಿ, ಯಾವ ಒಂದು ಹಾಡು? ಆಕ್ಚುಲಿ ನಾವು ಸಂಗೀತ ಕಾರ್ಯಕ್ರಮ ಮುಗಿಸುವಾಗ ಒಂದು ರಾಗ ಸಿಲೆಕ್ಟ್ ಮಾಡ್ತೇವೆ. ಪ್ರತಿಯೊಂದು ಶಾಸ್ತ್ರೀಯ ಸಂಗೀತ ಗಾಯಕರು ಹಾಗೆ ಮಾಡ್ತಾರೆ. ಮತ್ತೆ ದಾಸವಾಣಿ ಹಾಡುವಾಗ್ಲೂ ಒಂದು ಭೈರವಿ ಅಂತ ರಾಗ ಉಂಟು, ಸಿಂಧು ಭೈರವಿ. ಅದೇ ರಾಗದಲ್ಲಿ ಈ ದಾಸ ಕೀರ್ತನೆ ಉಂಟು. ಹೇಗೂ ನಾವು ಕಾರ್ಯಕ್ರಮವನ್ನ ಮಂಗಳ ಮಾಡ್ತಾ ಇದ್ದೇವಲ್ಲ, ಅದೇ ರಾಗದಲ್ಲಿ ಮಾಡುವ. ಇವನ ಪಿಡಕೊಂಡು ಪೋಗೆಲು ಜೋಗಿ, ಇವ ನಮ್ಮ ಮಾತ ಕೇಳದೆ ಪುಂಡನಾದ. ಇವನ ಪಿಡಕೊಂಡು ಪೋಗೆಲು ಜೋಗಿ, ಇವ ನಮ್ಮ ಮಾತ ಕೇಳದೆ ಪುಂಡನಾದ. ಇವ ನಮ್ಮ ಮಾತ ಕೇಳದೆ ಪುಂಡನಾದ. ಸೂಪರ್, ಅದ್ಭುತ ಹಾಡು. ಈ ಹಾಡಿನ ಮುಖಾಂತರ ಅಂಡ್ ವಿಶ್ ಯು ಆಲ್ ದ ಬೆಸ್ಟ್ ಒನ್ಸ್ ಅಗೇನ್. ಯಾಕಂದ್ರೆ ನಮ್ಮ ಮಹಿಳೆಯರೊಬ್ರು ಇಡೀ ನಮ್ಮ ಕರಾವಳಿ ಭಾಗ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲೇ ಪ್ರಪ್ರಥಮ ಬಾರಿಗೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮಾತ್ರ ಅದರಲ್ಲಿ ಯಶಸ್ಸು ಕಾಣ್ತಾರೆ, ನೋ ಡೌಟ್. ಆ ಒಂದು ವಿಚಾರದಲ್ಲಿ 25 ಗಂಟೆಗಳ ಕಾಲ ನಿತ್ಯ ನಿರಂತರ ಇದೇ ಭಾನುವಾರದಂದು ಶುರುವಾಗುತ್ತೆ ಉಡುಪಿಯಲ್ಲಿ. 25 ಗಂಟೆಗಳ ಕಾಲ ಅಂತ ಬಂದಾಗ 1500 ನಿಮಿಷಗಳು. ಸೊ ಇದೆಲ್ಲವೂ ಕೂಡ ನಾವು ನೋಡಿದಾಗ ನಿತ್ಯ ನಿರಂತರವಾಗಿ ಅಲ್ಲಿ ರೆಸ್ಟ್ ಇರುತ್ತಾ ಮೇಡಮ್? ರೆಸ್ಟ್ ಒಂದು 3 ಗಂಟೆ ಸ್ಲಾಟ್, ಮಧ್ಯ ಒಂದು 10 ರಿಂದ 3 ಗಂಟೆ. 3 ಗಂಟೆ ಸ್ಲಾಟ್. ಎಷ್ಟು ರೆಸ್ಟ್ ಇರುತ್ತೆ? ಒಂದು 10 ರಿಂದ 15 ನಿಮಿಷದೊಳಗೆ. ತದನಂತರ ಅಗೇನ್ ಸ್ಟಾರ್ಟ್ ಮಾಡಬೇಕು, ಮತ್ತೆ ಪುನಃ ಸ್ಟಾರ್ಟ್ ಮಾಡಬೇಕು. ವಾಯ್ಸ್ ಸ್ಟ್ರೈನ್ ಆಗಲ್ವಾ? ವಾಯ್ಸ್ ಸ್ಟ್ರೈನ್ ಆಗದ ಹಾಗೆ ಎಲ್ಲ ನಾನು ವ್ಯವಸ್ಥೆಗಳನ್ನ ಮಾಡ್ಕೊಂಡಿರ್ಬೇಕು. ಹೌದು, ಮಾಡಿದ್ದೇನೆ. 25 ಅವರ್ಸ್ ಇದ್ದು ಒಂದು ಪ್ರಾಕ್ಟೀಸ್ ಮಾಡಿದಿರಿ ಅಲ್ವಾ? ಓಕೆ ಓಕೆ.
ಎಸ್, ಆಲ್ ದ ಒಂದು ಬೆಸ್ಟ್. ಒಂದು ಹಾಡಿನ ಒಂದು ಹಾಡಿಂದ ಇನ್ನೊಂದು ಹಾಡಿನ ಮಧ್ಯ ನಮಗೆ ಬರೀ ಒಂದು 59 ಸೆಕೆಂಡ್ಸ್ ಮಾತ್ರ ಗ್ಯಾಪ್. ಓ ಓ ಹೌದಾ? ಒಂದು ಸಾಂಗ್ ಇಂದ ಇನ್ನೊಂದು ಸಾಂಗಿಗೆ ಹೋಗ್ಲಿಕ್ಕೆ ನಮ್ಗೆ ಅಷ್ಟೇ ಹೊತ್ತು. ಅಲ್ಲೇ ನಾವು ಸ್ಟಾರ್ಟ್ ಮಾಡಬೇಕು. ಅಲ್ಲೇ ಸ್ವಲ್ಪ ಎಕ್ಸ್ಟೆಂಡ್ ಆದ್ರೂ ಕೂಡ ಅದನ್ನ ಬ್ರೇಕ್ ಆಗಿ ತಗೊಳ್ತಾರೆ. ಓಹೋ ಹೋ ಹೋ ಅಲ್ವಾ? ಸೊ ಕಷ್ಟ ಇದೆ. ಪ್ರೋಟೋಕಾಲ್ ತರಾನೇ, ಪ್ರೋಟೋಕಾಲ್ ಹಾಗೆ ಉಂಟು. ಜೊತೆಗೆ ನಾವು ಇತರ ಸ್ಪರ್ಧೆಗಳಲ್ಲಿ ನಂಗೆ ಗೊತ್ತಿಲ್ಲ, ಬಟ್ ಇದು ಬಹಳಷ್ಟು ಕಷ್ಟ ಇದೆ. ಯಾಕಂದ್ರೆ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಎಲ್ಲವೂ ಕೂಡ. ಈ ಧ್ವನಿ ಇದೆಯಲ್ವಾ, ಕಲಾಶಾರದ ಕೊಟ್ಟಿರೋ ಧ್ವನಿ ಇದೆ, ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿತ್ಯ ನಿರಂತರ 25 hours ಕಂಟಿನ್ಯೂಸ್ ಹೇಳ್ಬೇಕಂತ ಬಂದಾಗ ಎಸ್, ದೇವರಿರ್ತಾರೆ. ಶ್ರೀಕೃಷ್ಣ ದೇವರ ಅನುಗ್ರಹ ಇದೆ. ಯಾಕಂದ್ರೆ ಉಡುಪಿಯಲ್ಲಿ, ಕೃಷ್ಣನ ಊರಿನಲ್ಲಿ, ಕೃಷ್ಣ ನಗರಿಯಲ್ಲಿ, ಕೃಷ್ಣನ ಆಲಯದಲ್ಲಿ ಮಾಡ್ತಾ ಇದ್ರಿ. ಸೊ ಹಾಗಿದ್ದಾಗ ವಿಶ್ ಯು ಆಲ್ ದ ಬೆಸ್ಟ್ ಮೇಡಮ್. ಬಹಳಷ್ಟು ಖುಷಿ ಇದೆ ತಮ್ಮ ಸಾಧನೆಯ ಬಗ್ಗೆ, ತಮ್ಮ ಪ್ರಯತ್ನದ ಬಗ್ಗೆ. ಸಂಗೀತದಲ್ಲಿ ಸಾಧನೆ ಮಾಡಬೇಕು ಅಂತ ಹೊರಟಿದ್ದೀರಿ, ಅದರಲ್ಲೂ ಕೂಡ ಮಹಿಳೆಯರು ಮಾಡದಂತಹ ಸಾಧನೆ. ಅಂಡ್ ಒನ್ಸ್ ಅಗೇನ್ ವಿಶ್ ಯು ಆಲ್ ದ ಬೆಸ್ಟ್ ಮೇಡಮ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಆಗಮಿಸಿದ್ದೀರಿ. ಅಂಡ್ ನಮ್ಮ ಕುಡ್ಲ ವಾಹಿನಿ ಕಡೆಯಿಂದ ಒಂದು ಸಣ್ಣ ಗೌರವ ಮೇಡಮ್. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಆಕಾಶವಾಣಿಯ ಉನ್ನತ ಶ್ರೇಣಿಯ ಕಲಾವಿದೆ, ಜೊತೆಗೆ ಚಲನಚಿತ್ರ ಹಿನ್ನೆಲೆ ಗಾಯಕಿಯಾಗಿ 25 ವರ್ಷಗಳಿಂದ ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಾ ಇರುವಂತಹ ಸಂಗೀತ ಬಾಲಚಂದ್ರ ಅವರು, ಮಹಿಳಾ ಗಾಯಕಿಯೊಬ್ಬರು ಇದೇ ಮೊದಲ ಬಾರಿಗೆ ಸುದೀರ್ಘ ಅವಧಿಗೆ ಅಂದ್ರೆ ಬರೋಬ್ಬರಿ 25 ಗಂಟೆಗಳ ಕಾಲ ನಿತ್ಯ ನಿರಂತರವಾಗಿ ದಾಸರ ಪದಗಳನ್ನ ಹಾಡುವ ಮೂಲಕ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಸಾಧನೆ ಮಾಡಲು ಹೊರಟಿದ್ದಾರೆ. ಸೊ ಅವರಿಗೆ ವಿಶ್ ಯು ಆಲ್ ದ ಬೆಸ್ಟ್. ನಮ್ಮ ಕುಡ್ಲ ವಾಹಿನಿ ಕಡೆಯಿಂದ ಒಂದು ಗೌರವದ ಸನ್ಮಾನ. ಕೊನೆಯದಾಗಿ ಮೇಡಮ್ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಇಷ್ಟವರೆಗೆ ಇಂಟರ್ವ್ಯೂ ಮಾಡಿದ ನಿತಿನ್ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ನಮ್ಮ ಕುಡ್ಲ ಚಾನೆಲ್ನ ಎಲ್ಲ ಟೆಕ್ನಿಕಲ್, ಆಮೇಲೆ ಅದರ ಓನರ್ ಆಗಿರುವಂಥ ಲೀಲಾಕ್ಷ ಅವರಿಗೆ ನನ್ನ ಧನ್ಯವಾದಗಳು. ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ದಾಖಲೆಗೆ ನಾನು ಹೊರಟಿದ್ದೇನೆ, ಈ ಕಾರ್ಯಕ್ರಮ ಮಾಡಲಿಕ್ಕೆ ಹೊರಟಿದ್ದೇನೆ. ಪ್ರೇಕ್ಷಕರು ಎಲ್ಲ ಆಗಸ್ಟ್ 23ನೇ ತಾರೀಕಿಗೆ ಬೆಳಿಗ್ಗೆ 6:00 ಈ ಕಾರ್ಯಕ್ರಮ ಪ್ರಾರಂಭಗೊಳ್ತದೆ. 24ನೇ ತಾರೀಕು ತನಕ 7:30 ತನಕ ಆಗಸ್ಟ್ 24ನೇ ತಾರೀಕು 7:30 ತನಕ ಈ ಕಾರ್ಯಕ್ರಮ ಮುಂದುವರಿತದೆ. ಮುಗಿಸ್ತೇನೆ. ಮತ್ತೆ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನನಗೆ ಪ್ರೋತ್ಸಾಹ ನೀಡಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. 25 ವರ್ಷಗಳ ಕಾಲ ಎಲ್ಲ ಕಲಾಭಿಮಾನಿಗಳು, ಸಂಗೀತ ಪ್ರೇಮಿಗಳು ನನಗೆ ಪ್ರೋತ್ಸಾಹ ನೀಡ್ತಾ ಬಂದಿದ್ದೀರಿ. ಈ ಒಂದು ಕಾರ್ಯಕ್ರಮಕ್ಕೂ ಕೂಡ ತುಳುನಾಡಿನ ಮಗಳು ಅಂತ ಹೇಳಿ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಮೇಡಮ್. ಹಾಗಿದ್ದಾಗ ಕೊನೆಯದಾಗಿ ಲಕ್ಷ್ಮೀ ಬಾರಮ್ಮ ಹಾಡು ಹಾಡಬೇಕು, ಯಾಕಂದ್ರೆ ನಮ್ಮ ಕೋರಿಕೆಗಳು ಜಾಸ್ತಿ ಆಗ್ತಾನೆ ಹೋಗುತ್ತೆ ಸಂಗೀತ ಮೇಡಮ್ ನಮ್ಮ ಜೊತೆ ಇದ್ದಾಗ. ಸೊ ಹಾಗಿದ್ದಾಗ ಕೊನೆಯದಾಗಿ ಮೇಡಮ್ ಅದರ ಜೊತೆಗೆ ಎಸ್, ಓಕೆ, ರೆಡಿ ಅಲ್ಲ? ಓಕೆ ಮೇಡಮ್. ಹೆಜ್ಜೆಯ ಮೇಲೊಂದ್ ಹೆಜ್ಜೆಯ ನಿಕ್ಕುತ, ಗೆಜ್ಜೆ ಕಾಲ್ಗಳ ನಾದವ ತೋರುತ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ಲಕ್ಷ್ಮೀ ಬಾರಮ್ಮ.